ನೋಡುತ್ತೇನೆ. ಹೊಸ ಮೋಡದಂತೆ ಕಪ್ಪಾಗಿರುವ 2 ಭುಜಗಳುಳ್ಳ ಕೊಳಲು ಹಿಡಿದಿರುವವನನ್ನು, ಹೊಳೆಯುವ ಹಳದಿ ವಸ್ತ್ರ ಧರಿಸಿದ ದೇವನನ್ನು, ರಾಧೆಯೊಂದಿಗಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಓದಿದವರಿಗೆ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಕೃಷ್ಣ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಆದಿ ಲೀಲಾ ಅಧ್ಯಾಯ 7 ಶ್ಲೋಕ 52. ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು. ಶ್ಲೋಕ 52. ಇಹ ಸುನಿರಹೇ ಪ್ರಭು ಈಶತ್ ಆಸಿಯಾ, ಸೇಯಿ ಕಲೆ ಕವಿಪ್ರ ಮಿಲಿಲ ಆಸಿ ಯಾ. ಹರೇ ಕೃಷ್ಣ. ಹರೇ ಕೃಷ್ಣ. ರವಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಇದು ರಾಗ ಗೊತ್ತಿಲ್ಲ ಮಾತಾಜಿ. ಶ್ಲೋಕ 52. ಹೇಳಿ. ಇಹ ಶನಿ ರಹೇ ಪ್ರಭು ಈಶತ್ ಆಸಿಯಾಂ, ಸೇಯಿ ಕಾಲೆ ಏಕ ವಿಪ್ರ ಮಿಲಿಲ ಆಸಿಯಾಂ. ಇದು ವರ್ಡ್ ಟು ವರ್ಡ್ ಹೇಳ್ಬೇಕಾ ಮಾತಾಜಿ? ವರ್ಡ್ ಟು ವರ್ಡ್. ಇಹ ಇದನ್ನು, ಶನಿ ಕೇಳಿ, ರಹೇ ಉಳಿದರು, ಪ್ರಭು ಚೈತನ್ಯ ಮಹಾಪ್ರಭುಗಳು, ಈಶತ್ ನಸು, ಆಸಿಯಾ ನಗುತ್ತಾ, ಸೇಯಿ ಕಾಲೆ ಆ ಸಮಯದಲ್ಲಿ, ಏಕ ಒಬ್ಬ ವಿಪ್ರ ಬ್ರಾಹ್ಮಣನು, ಮಿಲಿಲ ಭೇಟಿ ಮಾಡಲು, ಆಸಿಯಾ ಅಲ್ಲಿಗೆ ಬಂದನು. ಅನುವಾದ ಶ್ರೀಲ ಪ್ರಭುಪಾದಿಗೆ ಜಯವಾಗಲಿ. ತಪನ ಮಿಶ್ರ ಮತ್ತು ಚಂದ್ರಶೇಖರರು ಈ ರೀತಿಯಲ್ಲಿ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಬಳಿ ಮಾತನಾಡುತ್ತಿರಲು ಅವರು ಕೇವಲ ನಸುನಕ್ಕು ಮೌನವಾಗುಳಿದರು. ಆ ಸಮಯದಲ್ಲಿ ಒಬ್ಬ ಬ್ರಾಹ್ಮಣನು ಪ್ರಭುಗಳನ್ನು ಭೇಟಿ ಮಾಡಲು ಅಲ್ಲಿಗೆ ಬಂದನು. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಇದೆ ಓದಿ. ಭಾವಾರ್ಥ: ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನಿಂದಿಸಲಾಗಿದ್ದರಿಂದ ಅವರು ಬೇಸರ ಮಾಡಿಕೊಳ್ಳದೆ ನಸುನಗುತ್ತಿದ್ದರು. ಇದು ವೈಷ್ಣವರ ಮಾದರಿ ನಡವಳಿಕೆ. ವ್ಯಕ್ತಿಯು ತನ್ನನ್ನು ಕುರಿತ ಟೀಕೆಗಳಿಗೆ ಕೋಪಗೊಳ್ಳಬಾರದು. ಆದರೆ ಬೇರೆ ವೈಷ್ಣವರನ್ನು ಟೀಕಿಸಿದರೆ ಈ ಹಿಂದೆ ಹೇಳಿದಂತೆ ಕ್ರಮ ಕೈಗೊಳ್ಳಲು ಸಿದ್ಧನಾಗಿರಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಪರಿಶುದ್ಧ ಭಕ್ತರಾದ ತಪನ ಮಿಶ್ರ ಮತ್ತು ಚಂದ್ರಶೇಖರರ ಬಗೆಗೆ ಅಪಾರ ಅನುಕಂಪವನ್ನು ಇಟ್ಟುಕೊಂಡಿದ್ದರು. ಆದ್ದರಿಂದ ಅವರ ಅನುಗ್ರಹದಿಂದ ಒಬ್ಬ ಬ್ರಾಹ್ಮಣನು ಕೂಡಲೇ ಅಲ್ಲಿಗೆ ಬಂದ. ತಮ್ಮ ಸರ್ವಶಕ್ತಿಯಿಂದಾಗಿ ಪ್ರಭುಗಳು ತಮ್ಮ ಭಕ್ತರ ಸಂತೋಷಕ್ಕಾಗಿ ಈ ಸನ್ನಿವೇಶವನ್ನು ಸೃಷ್ಟಿಸಿದರು. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ್ ಕಿ ಜೈ. ತಪನ ಮಿಶ್ರ ಮತ್ತು ಚಂದ್ರಶೇಖರರು ಅವರು ಇಬ್ಬರು ಕೂಡ ಈ ಚೈತನ್ಯ ಮಹಾಪ್ರಭುಗಳ ಬಳಿ ಮಾತನಾಡ್ತಾ ಇದ್ದಾಗ ಅವರು ಕೇವಲ ನಸು ನಗ್ತಾರೆ, ಮೌನವಾಗಿ ಉಳಿತಾರೆ. ಆಗ ಒಬ್ಬ ಬ್ರಾಹ್ಮಣ ಆ ಸಮಯದಲ್ಲಿ ಬಂದು ಪ್ರಭುಗಳನ್ನು ಭೇಟಿ ಮಾಡಲು ಅಲ್ಲಿಗೆ ಬರ್ತಾನೆ ಅವನಲ್ಲಿಗೆ ಪ್ರಭುಗಳ ಹತ್ರ ಭೇಟಿ ಮಾಡಲಿಕ್ಕೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಏನು ಹೇಳಿದ್ದಾರೆ ನೋಡೋಣ. ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನಿಂದಿಸಲಾಗಿದ್ದರಿಂದ ಅವರು ಬೇಸರ ಮಾಡಿಕೊಳ್ಳಲಿಲ್ಲ, ಬದಲು ನಗ್ತಾ ಇದ್ರು. ವೈಷ್ಣವರ ಮಾದರಿ ಈ ಥರ ಉದಾಹರಣೆ ಅಂದರೆ ಹಾಗೆ. ವೈಷ್ಣವರನ್ನು ಯಾರು ದೂರಿದ್ರು ಕೂಡ ಅವರು ಏನು ಅದಕ್ಕೆ
ಆಚೆಯೂ ಅಂದಾಡುವುದಿಲ್ಲ, ಈಚೆಯೂ ಅಂದಾಡುವುದಿಲ್ಲ, ಸೇಮ್ ಒಂದೇ ಥರ ಇರ್ತಾರೆ, ನಸ್ಲಾಗ್ತಾರೆ. ಬೇಕಾದ್ರೆ ವ್ಯಕ್ತಿಯು ತನ್ನನ್ನು ಕುರಿತ ಟೀಕೆಗಳಿಗೆ ಕೋಪಗೊಳ್ಬಾರ್ದು. ತನ್ನನ್ನು ಯಾರಾದರೂ ಬೈದರೂ ಅದಕ್ಕೆ ಕೋಪಗೊಳ್ಬಾರ್ದು. ಆದರೆ ಬೇರೆ ವೈಷ್ಣವರನ್ನು ನಾವು ಯಾರಾದರೂ ಟೀಕಿಸಿದರೆ, ನಮ್ಮ ಎದುರು ಬೇರೆ ವೈಷ್ಣವರನ್ನು ಟೀಕಿಸಿದರೆ ಈ ಹಿಂದೆ ಹೇಳಿದಂತೆ ಕ್ರಮ ಕೈಗೊಳ್ಳಲು ಸಿದ್ಧರಾಗಬೇಕು. ಚೈತನ್ಯ ಮಹಾಪ್ರಭುಗಳು ತಮ್ಮ ಪರಿಶುದ್ಧ ಭಕ್ತರಾದ ತಪನ ಮಿಶ್ರ ಮತ್ತು ಚಂದ್ರಶೇಖರ ಅವರ ಬಗೆಗೆ ಅಪಾರ ಅನುಕಂಪವನ್ನು ಇಟ್ಟುಕೊಂಡಿದ್ರು. ಆದ್ದರಿಂದ ಅವರ ಅನುಗ್ರಹದಿಂದ ಒಬ್ಬ ಬ್ರಾಹ್ಮಣನು ಕೂಡಲೇ ಅಲ್ಲಿಗೆ ಬರ್ತಾನೆ. ತಮ್ಮ ಸರ್ವಶಕ್ತಿಯಿಂದಾಗಿ ಪ್ರಭುಗಳು ತನ್ನ ಭಕ್ತರ ಸಂತೋಷಕ್ಕಾಗಿ ಈ ಸನ್ನಿವೇಶವನ್ನು ಅವರೇ ಸೃಷ್ಟಿಸಿದರು. ಶ್ಲೋಕ 53ರಲ್ಲಿ ಏನು ಹೇಳ್ತಾರೆ ನೋಡೋಣ. ಹಸಿ ನಿವೇದನ ಕರೆ ಚರಣೆ ಧರಿಯ ಏಕಾವಸ್ತು ಮಗುಂಜ ದೇವ ಪ್ರಸನ್ನ ಹಾಗಿಯ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 53. ಆಸಿ ನಿವೇದನ ಕರೆ ಚರಣೆ ಧರಿಯ ಏಕಾವಸ್ತು ಮಾಗುಣ ದೇಹ ಪ್ರಸನ್ನ ಹಾಯ್ಯ. ಆಸಿ ಅಲ್ಲಿಗೆ ಬಂದು, ನಿವೇದನ ಮನವಿ, ಕರೆ ಮಾಡಿ, ಚರಣೆ ಪಾದಕಮಲಗಳಿಗೆ, ದರಿಯ ಹಿಡಿದುಕೊಂಡು, ಏಕ ಒಂದು ವಸ್ತುವನ್ನು, ಮಾಗುಣ ನನ್ನಿಂದ ಬೇಡುತ್ತೇನೆ, ದೇಹ ದಯವಿಟ್ಟು ನನಗೆ ಕೊಡು, ಪ್ರಸನ್ನ ಸಂತೋಷದಿಂದ, ಹಾಯ್ಯ ಹಾಗೆ ಆಗು. ಅನುವಾದ ಭಾವಾರ್ಥ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಬ್ರಾಹ್ಮಣನು ಕೂಡಲೇ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಿಗೆ ಅಡ್ಡಬಿದ್ದು ತನ್ನ ಮನವಿಯನ್ನು ಪ್ರಸನ್ನಚಿತ್ತರಾಗಿ ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದನು. ಭಾವಾರ್ಥ. ವೈದಿಕ ವಿಧಿವಿಧಾನಗಳು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಭಗವದ್ಗೀತೆ 4.34. ಪರಮ ಆಚಾರ್ಯರನ್ನು ಅತ್ಯಂತ ವಿನಯದಿಂದ ಸಮೀಪಿಸಬೇಕು ಎಂದು ಹೇಳಿವೆ. ವ್ಯಕ್ತಿಯು ಪರಮ ಆಚಾರ್ಯನಿಗೆ ಸವಾಲೆಸೆಯಲಾರ. ಆದರೆ ಅತ್ಯಂತ ವಿನೀತನಾಗಿ ತನ್ನ ಪ್ರಸ್ತಾವವನ್ನು ಆಧ್ಯಾತ್ಮಿಕ ಪ್ರಭುಗಳ ಅಥವಾ ಆಧ್ಯಾತ್ಮಿಕ ಆಚಾರ್ಯರ ಮುಂದಿಟ್ಟು ಬೇಡಿಕೊಳ್ಳಲು ಬಯಸಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ವೈಯಕ್ತಿಕ ನಿದರ್ಶನದಿಂದಲೇ ಮಾದರಿಯಾಗುವಂತಹ ಶ್ರೇಷ್ಠ ಬೋಧಕರು. ಅವರ ಎಲ್ಲ ಶಿಷ್ಯರು ಅಂಥವರೇ. ಹೀಗೆ ಈ ಬ್ರಾಹ್ಮಣನು ಚೈತನ್ಯ ಮಹಾಪ್ರಭುಗಳ ಸಾನ್ನಿಧ್ಯದಿಂದಾಗಿ ಪರಿಶುದ್ಧನಾಗಿ ಪರಮ ಆಚಾರ್ಯರಿಗೆ ತನ್ನ ಮನವಿಯನ್ನು ಸಲ್ಲಿಸುವಾಗ ಈ ನಿಯಮಗಳನ್ನು ಅನುಸರಿಸಿದನು. ಅವನು ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಿಗೆ ಎರಗಿ ಹೀಗೆ ನುಡಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಶ್ಲೋಕ 53ರಲ್ಲಿ ಪ್ರಭುಪಾದರು ಏನು ಬರ್ತಿದ್ದಾರೆ ನೋಡೋಣ. ಅನುವಾದ ಭಾವಾರ್ಥದಲ್ಲಿ ಬ್ರಾಹ್ಮಣನು ಕೂಡಲೇ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಿಗೆ ಅಡ್ಡ ಬೀಳ್ತಾನೆ. ತನ್ನ ಮನವಿಯನ್ನು ಅವನು ಪ್ರಸನ್ನ ಚಿತ್ತನಾಗಿ ಸ್ವೀಕರಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಭಾವಾರ್ಥದಲ್ಲಿ ವೈದಿಕ ವಿಧಿವಿಧಾನಗಳು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತೇಳಿ 4ನೇ ಅಧ್ಯಾಯದ 34 ಭಗವದ್ಗೀತೆಯಲ್ಲಿ ಆ ಶ್ಲೋಕ ಹೇಳ್ತದೆ. ಪರಮ ಆಚಾರ್ಯರನ್ನು ಅತ್ಯಂತ ವಿನಯದಿಂದ ನಾವು ಹತ್ತಿರದಿಂದ ಸಮೀಪಿಸಬೇಕು. ವ್ಯಕ್ತಿ ಪರಮ ಆಚಾರ್ಯನಿಗೆ ಸವಳೆಸೆಯಲಿಕ್ಕೆ ಆಗುವುದಿಲ್ಲ, ಸವಳೆಸಬಾರದು. ಆದರೆ ಅತ್ಯಂತ ವಿನೀತನಾಗಿ ತನ್ನ ಪ್ರಸ್ತಾವವನ್ನು ಆಧ್ಯಾತ್ಮಿಕ ಪ್ರಭುಗಳ ಅಥವಾ ಆಧ್ಯಾತ್ಮಿಕ ಆಚಾರ್ಯರ ಮುಂದೆ ಇಟ್ಟು ಬೇಡಿಕೊಳ್ಳಲು ಅವನು ಇಚ್ಛಿಸಬೇಕು. ಚೈತನ್ಯ ಮಹಾಪ್ರಭುಗಳು ತಮ್ಮ ವೈಯಕ್ತಿಕ ನಿರ್ದೇಶನದಿಂದಲೇ ಮಾದರಿಯಾಗುವಂತಹ ಒಂದು ಶ್ರೇಷ್ಠ ಬೋಧಕರು. ಅವರ ಎಲ್ಲ ಶಿಷ್ಯರು ಕೂಡ ಅದೇ ತರಹ. ಈ ಬ್ರಾಹ್ಮಣನು ಚೈತನ್ಯ ಮಹಾಪ್ರಭುಗಳ ಸಾನ್ನಿಧ್ಯದಿಂದಾಗಿ ಪರಿಶುದ್ಧನಾಗಿ ಪರಮ ಆಚಾರ್ಯರಿಗೆ ತನ್ನ ಮನವಿಯನ್ನು ಸಲ್ಲಿಸುವಾಗ ಈ ನಿಯಮಗಳನ್ನು ಅನುಸರಿಸಿದ. ಅವನು ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳಿಗೆ ಎರಗ್ತಾನೆ, ಈ ರೀತಿ ನುಡಿತಾನೆ. ಬ್ರಾಹ್ಮಣ. ಈಗ ಶ್ಲೋಕ 54. ಸಕಲ ಸನ್ಯಾಸಿ ಮುನಿ ಕೈನು ನಿಮಂತ್ರಣ ತುಮಿಯಾದಿ ಐಷಾ ಪೂರ್ಣ ಅಯಮೋರಾಜ್ ಮನ. ರೀನಾ ಮಾತಾಜಿ ಓದ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಸಕಲ ಸನ್ಯಾಸಿ ಮುನಿ ಕೈನು ನಿಮಂತ್ರಣ ತುಮಿ ಯದಿ ಆಯಿಸ ಪೂರ್ಣ ಹಯ ಮೋರ ಮನ.
ಸಕಲ ಎಲ್ಲ ಸನ್ಯಾಸಿ ವಿರಾಗಿಗಳು ಮುನಿ ನಾನು ಕೈನು ಮಾಡಿದೆ ನಿಮಂತ್ರಣ ಆಹ್ವಾನ ತುಮಿ ತಾವು ಯದಿ ಒಂದು ಪಕ್ಷ ಆಯಿಸ ಬಂದರೆ ಪೂರ್ಣ ಈಡೇರುತ್ತದೆ ಹಯ್ಯ ಆಗುತ್ತದೆ ಮೋರ ನನ್ನ ಮನ ಮನಸ್ಸು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ನನ್ನ ಪ್ರೀತಿಯ ಪ್ರಭುಗಳೇ, ನಾನು ಕಾಶಿಯ ಎಲ್ಲಾ ಸನ್ಯಾಸಿಗಳನ್ನು ನನ್ನ ಮನೆಗೆ ಆಹ್ವಾನಿಸಿದ್ದೇನೆ. ನೀವು ನನ್ನ ಆಮಂತ್ರಣವನ್ನು ಸ್ವೀಕರಿಸಿದರೆ ನನ್ನ ಆಸೆ ಈಡೇರುತ್ತದೆ. ಭಾವಾರ್ಥ: ಆ ಸಮಯದಲ್ಲಿ ಕಾಶಿಯಲ್ಲಿದ್ದ ಸನ್ಯಾಸಿಗಳಲ್ಲಿ ಚೈತನ್ಯ ಮಹಾಪ್ರಭುಗಳೊಬ್ಬರೇ ವೈಷ್ಣವರು, ಉಳಿದವರೆಲ್ಲ ಮಾಯಾವಾದಿಗಳು ಎನ್ನುವುದು ಆ ಬ್ರಾಹ್ಮಣನಿಗೆ ಗೊತ್ತಿತ್ತು. ಕೆಲವು ಸಲ ಸನ್ಯಾಸಿಗಳನ್ನು ತಮ್ಮ ಮನೆಗೆ ಆರೋಗಣೆಗೆ ಆಹ್ವಾನಿಸುವುದು ಗೃಹಸ್ಥನ ಕರ್ತವ್ಯ. ಆದರೆ ಚೈತನ್ಯ ಮಹಾಪ್ರಭುಗಳನ್ನು ಈ ಆಹ್ವಾನ ಅಂಗೀಕರಿಸುವಂತೆ ಪ್ರೇರೇಪಿಸುವುದು ಬಹಳ ಕಷ್ಟ. ಹರೇ ಕೃಷ್ಣ ಮಾತಾಡಿ. ನಿಮಿಷ ಉಂಟು ಮಾತಾಜಿ ಪುನಃ. ಈ ಚೈತನ್ಯ ಮಹಾಪ್ರಭುಗಳನ್ನು ಈ ಆಹ್ವಾನವನ್ನು ಅಂಗೀಕರಿಸುವಂತೆ ಪ್ರೇರೇಪಿಸುವುದು ಬಹಳ ಕಷ್ಟ ಎನ್ನುವುದು ಅವನಿಗೆ ಗೊತ್ತಿತ್ತು. ಏಕೆಂದರೆ ಮಾಯಾವಾದಿ ಸನ್ಯಾಸಿಗಳು ಅಲ್ಲಿಗೆ ಬರಲಿದ್ದರು. ಆದ್ದರಿಂದ ಅವನು ಪ್ರಭುಗಳ ಪಾದಗಳಿಗೆ ಎರಗಿ ಆಗ್ರಹಪೂರ್ವಕವಾಗಿ ಭಿನ್ನವಿಸಿಕೊಂಡು ಕರುಣೆಯಿಂದ ತನ್ನ ಕೋರಿಕೆಯನ್ನು ಈಡೇರಿಸಬೇಕೆಂದು ಕೋರಿಕೊಂಡನು. ಹೀಗೆ ಅವನು ವಿನೀತನಾಗಿ ತನ್ನ ಆಸೆಯನ್ನು ಹೇಳಿಕೊಂಡನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ನನ್ನ ಪ್ರೀತಿಯ ಪ್ರಭುಗಳೇ, ನಾನು ಕಾಶಿಯ ಎಲ್ಲ ಸನ್ಯಾಸಿಗಳನ್ನು ನನ್ನ ಮನೆಗೆ ಆಹ್ವಾನಿಸಿದ್ದೇನೆ. ನೀವು ನನ್ನ ಆಮಂತ್ರಣವನ್ನು ಸ್ವೀಕರಿಸಿದರೆ ನನ್ನ ಆಸೆ ಈಡೇರ್ತದೆ ಅಂತೇಳಿ ಬ್ರಾಹ್ಮಣ ಹೇಳ್ತಾ ಇದ್ದಾರೆ. ಯಾರಿಗೆ? ಚೈತನ್ಯ ಮಹಾಪ್ರಭುಗಳನ್ನು ಆಹ್ವಾನಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ಕಾಶಿಯಲ್ಲಿದ್ದ ಸನ್ಯಾಸಿಗಳೆಲ್ಲ, ಅವರಲ್ಲಿ ಚೈತನ್ಯ ಮಹಾಪ್ರಭುಗಳು ಒಬ್ಬರೇ ವೈಷ್ಣವರು, ಉಳಿದವರೆಲ್ಲ ಮಾಯವಾದಿಗಳು ಎನ್ನುವುದು ಆ ಬ್ರಾಹ್ಮಣನಿಗೆ ಗೊತ್ತಿತ್ತು. ಕೆಲವು ಸಲ ಸನ್ಯಾಸಿಗಳನ್ನು ತಮ್ಮ ತಮ್ಮ ಮನೆಗೆ ಆರೋಗಣೆಗೆ ಆಹ್ವಾನಿಸುವುದು ಗೃಹಸ್ಥನ ಕರ್ತವ್ಯ. ಆದರೆ ಚೈತನ್ಯ ಮಹಾಪ್ರಭುಗಳನ್ನು ಈ ಆಹ್ವಾನವನ್ನು ಅಂಗೀಕರಿಸುವಂತೆ ಪ್ರೇರೇಪಿಸುವುದು ತುಂಬ ಕಷ್ಟ ಎಂದು ಈ ಬ್ರಾಹ್ಮಣನಿಗೆ ಸಹ ಗೊತ್ತಿದ್ದು. ಏಕೆಂದರೆ ಮಾಯಾವಾದಿ ಸನ್ಯಾಸಿಗಳು ಅಲ್ಲಿಗೆ ಬರಲಿದ್ದರು. ಆದ್ದರಿಂದ ಅವರು ಪ್ರಭುಗಳ ಪಾದಗಳಿಗೆ ಎರಗಿ ವಿನಯಪೂರ್ವಕವಾಗಿ ಭಿನ್ನವಿಸಿಕೊಂಡ್ರು. ಆಗ್ರಹಪೂರ್ವಕವಾಗಿ ಭಿನ್ನವಿಸಿಕೊಂಡು ಕರುಣೆಯಿಂದ ತನ್ನ ಕೋರಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಆ ಬ್ರಾಹ್ಮಣ ಕೇಳಿಕೊಳ್ತಾನೆ. ಹೀಗೆ ಅವನು ವಿನೀತನಾಗಿ ತನ್ನ ಆಸೆಯನ್ನು ಕೂಡ ಹೇಳಿಕೊಳ್ತಾನೆ. ಶ್ಲೋಕ 55. ನಾಯಃ ಸನ್ಯಾಸಿ ಗೋಷ್ಠಿ ಇಹ ಆಮಿ ಜಾನಿ ಮೋರೆ ಅನುಗ್ರಹಕರ ನಿಮಂತ್ರಣ ಮಾನಿ. ಹರೇ ಕೃಷ್ಣ. ಭವ್ಯ ಮಾತಾಜಿ. ಮಾತಾಜಿ ಓದಿ. ಶ್ಲೋಕ 55. ನಾಯಾಹ ಸನ್ಯಾಸಿ ಗೋಷ್ಠೆ ಇಹ ಆಮಿ ಜಾನಿ ಮೋರೆ ಅನುಗ್ರಹ ಕರ ನಿಮಂತ್ರಣ ಮಾನಿ. ನಾ ಇಲ್ಲ, ಯಾಹ ನೀವು ಹೋಗುತ್ತೀರಿ. ಸನ್ಯಾಸಿ ಗೋಷ್ಠಿ ಮಾಯಾವಾದಿ ಸನ್ಯಾಸಿಗಳ ಸಮೂಹ. ಇಹ ಇದನ್ನು, ಆಮಿ ನಾನು, ಜಾನಿ ಬಲ್ಲೆ, ಮೊರೆ ನನಗೆ, ಅನುಗ್ರಹ ಕೃಪೆ, ಕರ ಉಂಟಾಗಿ, ನಿಮಂತ್ರಣ ಆಹ್ವಾನ, ಮಾನಿ ಅಂಗೀಕರಿಸಿ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದದಿಂದ ಶ್ರೀಲ ಪ್ರಭುಪಾದ ಜಯವಾಗಲಿ. ನನ್ನ ಪ್ರೀತಿಯ ಪ್ರಭುಗಳೇ, ನೀವು ಬೇರೆ ಸನ್ಯಾಸಿಗಳೊಡನೆ ಎಂದೂ ಸೇರುವುದಿಲ್ಲ ಎಂದು ನನಗೆ ಗೊತ್ತು. ಆದರೆ ದಯವಿಟ್ಟು ನನ್ನ ಮೇಲೆ ಕೃಪೆ ತೋರಿ ನನ್ನ ಆಹ್ವಾನವನ್ನು ಅಂಗೀಕರಿಸಿ. ಭಾವಾರ್ಥ: ವೈಷ್ಣವ ಪಂಥದ ಆಚಾರ್ಯರು ಅಥವಾ ಮಹಾಪುರುಷರು ತಮ್ಮ ನಿಯಮಗಳ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟು, ಅವರು ಸಿಡಿಲಿನಂತೆ ಕಠಿಣರಾಗಿದ್ದರೂ ಕೆಲವು ಸಲ ಗುಲಾಬಿಯಂತೆ ಮೃದುವಾಗಿಯೂ ಇರುತ್ತಾರೆ. ಹೀಗೆ ದಿಟದಲ್ಲಿ ಅವರು ಸ್ವತಂತ್ರರು. ಅವರು ಎಲ್ಲಾ ವಿಧಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಆದರೆ ಕೆಲವು ಸಲ ಅವರು ತಮ್ಮ ನಿಲುವನ್ನು ಸಡಿಲಗೊಳಿಸುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಎಂದೂ ಮಾಯಾವಾದಿ ಸನ್ಯಾಸಿಗಳೊಡನೆ ಸೇರಲಿಲ್ಲ ಎನ್ನುವುದು ತಿಳಿದದ್ದೇ. ಆದರೂ ಅವರು ಮುಂದಿನ ಶ್ಲೋಕದಲ್ಲಿ ತಿಳಿಸಿರುವಂತೆ ಬ್ರಾಹ್ಮಣನ ಕೋರಿಕೆಯನ್ನು ಮನ್ನಿಸಿದರು.
ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನನ್ನ ಪ್ರೀತಿಯ ಪ್ರಭುಗಳೇ, ನೀವು ಬೇರೆ ಸನ್ಯಾಸಿಗಳೊಡನೆ ಎಂದೂ ಸೇರುವುದಿಲ್ಲ ಅಂತೇಳಿ ಗೊತ್ತು ಅಂತೇಳಿ ಬ್ರಾಹ್ಮಣ ಹೇಳ್ತಾನೆ. ಆದರೆ ದಯವಿಟ್ಟು ಈಗ ನನ್ನ ಮೇಲೆ ನೀವು ಕೃಪೆ ತೀರಿ ನನ್ನ ಈ ಆಹ್ವಾನವನ್ನು ನೀವು ಅಂಗೀಕರಿಸಬೇಕು ಅಂತೇಳಿ ವಿನಯಪೂರ್ವಕವಾಗಿ ಕೇಳ್ತಿದ್ದಾರೆ. ವೈಷ್ಣವ ಪಂಥದ ಆಚಾರ್ಯರು ಅಥವಾ ಮಹಾಪುರುಷರು ತಮ್ಮ ನಿಯಮಗಳ ವಿಷಯದಲ್ಲಿ ತುಂಬಾ ಕಟ್ಟುನಿಟ್ಟವರು. ಸಿಡಿಲಿನಂತೆ ಕಠಿಣವಾಗಿದ್ದರೂ ಕೂಡ ಕೆಲವು ಸಲ ಅವರು ಗುಲಾಬಿಯಂತೆ ಮೃದುವಾಗಿ ಕೂಡ ಇರ್ತಾರೆ. ಹಾಗೆ ನಿಜದಲ್ಲಿ ಅವರು ಸ್ವತಂತ್ರರು. ಅವರು ಎಲ್ಲ ವಿಧಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಬರ್ತಾರೆ. ಆದರೆ ಕೆಲವು ಸಲ ಅವರು ತಮ್ಮ ನಿಲುವನ್ನು ಸಡಿಲಗೊಳಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ಎಂದೂ ಮಾಯವಾದಿ ಸನ್ಯಾಸಿಗಳೊಡನೆ ಅವರು ಸೇರಲಿಲ್ಲ ಎನ್ನುವುದು ತಿಳಿದದ್ದೇ. ಆದರೂ ಅವರು ಮುಂದಿನ ಶ್ಲೋಕದಲ್ಲಿ ತಿಳಿಸಿರುವಂತಹ ಆ ಬ್ರಾಹ್ಮಣನ ಕೋರಿಕೆಯನ್ನು ಮನ್ನಿಸ್ತಾರೆ. ಹೀಗೆ ನೋಡೋಣ. ಪ್ರಭು ಹಸಿ ನಿಮಂತ್ರಣ ಕೈಲ ಅಹಂಕಾರ ಸನ್ಯಾಸಿ ರೇ ಕೃಪಾಲಾಗಿ ಯಹಿ ಭಂಗ ಸಂಜಹಾರ. ರಾಜು ತಂಬಟ್ ಪ್ರಭುಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಶ್ಲೋಕ 56. ಪ್ರಭು ಹಸಿ ನಿಮಂತ್ರಣ ಕೈಲ ಅಂಗೀಕಾರ ಸನ್ಯಾಸಿ ರೇ ಕೃಪಾಲಾಗಿ ಈ ಭಂಗಿ ತಾಂಗಹಾರ. ಪ್ರಭುಗಳು ಹಾಸಿ ನಗುತ್ತಾ ನಿಮಂತ್ರಣ ಆಹ್ವಾನ ಕೈಲ ಮಾಡಿದ ಅಂಗೀಕರಿಸಿದರು. ಸನ್ಯಾಸಿರೇ ಮಾಯಾವಾದಿ ಸನ್ಯಾಸಿಗಳಿಗೆ ಕೃಪಾ ಅವರಿಗೆ ಅನುಗ್ರಹ ತೋರಿಸಲು ಲಾಗಿ ಆ ವಿಷಯದ ಈ ಭಂಗಿ ತಾಂಗಹಾರ. ಅವರ ಅನುವಾದ. ಪ್ರಭುಪಾದ ಅವರಿಗೆ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳು ಪೂರ್ಣಕ್ಕೂ ಬ್ರಾಹ್ಮಣನ ಆ ಆಹ್ವಾನವನ್ನು ಅಂಗೀಕರಿಸಿದರು. ಮಾಯಾವಾದಿ ಸನ್ಯಾಸಿಗಳಿಗೆ ಅನುಗ್ರಹ ತೋರುವುದಕ್ಕಾಗಿ ಅವರು ಈ ಸೂಚನೆ ನೀಡಿದರು. ಭಾವಾರ್ಥ: ಕಾಶಿಯ ಸನ್ಯಾಸಿಗಳು ಪ್ರಭುಗಳನ್ನು ಕುರಿತು ಮಾಡುತ್ತಿದ್ದ ಟೀಕೆಗಳಿಂದ ಮನನೊಂದ ತಪನ್ ಮಿಶ್ರಾ ಮತ್ತು ಚಂದ್ರಶೇಖರರು ಪ್ರಭುಗಳ ಪಾದ ಕಮಲಗಳಲ್ಲಿ ವಿನಂತಿ ಮಾಡಿಕೊಂಡರು. ಇದಕ್ಕೆ ಚೈತನ್ಯ ಮಹಾಪ್ರಭುಗಳು ಕೇವಲ ಮುಗುಳ್ನಕ್ಕರು. ಆದರೂ ತಮ್ಮ ಭಕ್ತರ ಕೋರಿಕೆಯನ್ನು ಈಡೇರಿಸಬೇಕೆಂದು ಅವರು ಬಯಸಿದರು. ಉಳಿದ ಸನ್ಯಾಸಿಗಳ ನಡುವೆ ನೀವು ಇರಬೇಕೆಂದು ಆಹ್ವಾನಿಸಿ ಅದನ್ನು ಅಂಗೀಕರಿಸಬೇಕೆಂದು ಬ್ರಾಹ್ಮಣನು ಕೋರಿದಾಗ ಅಂತಹ ಅವಕಾಶವು ಒದಗಿತು. ಸರ್ವಶಕ್ತರಾದ ಪ್ರಭುಗಳಿಂದ ಸಂದರ್ಭಗಳು ಹೇಗೆ ತಾಳೆ ಹೊಂದುವುದು ಸಾಧ್ಯವಾಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡೋತ್ಪನ್ನ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮುಗುಳ್ನಾಗ್ತಾರೆ ಬ್ರಾಹ್ಮಣನ ಈ ಆಹ್ವಾನವನ್ನು ನೋಡಿ. ಅದನ್ನು ಮತ್ತೆ ಲಾಸ್ಟ್ಗೆ ಆಹ್ವಾನವನ್ನು ಕೂಡ ಅವರು ಅಂಗೀಕರಿಸಿದ್ರು. ಮಾಯವಾದಿ ಸನ್ಯಾಸಿಗಳಿಗೆ ಅನುಗ್ರಹ ತೋರುವುದಕ್ಕಾಗಿ ಮಾತ್ರ ಅವರು ಈ ಸೂಚನೆಯನ್ನು ನೀಡ್ತಾರೆ. ಭಾವಾರ್ಥದಲ್ಲಿ ಕಾಶಿಯ ಸನ್ಯಾಸಿಗಳು ಪ್ರಭುಗಳನ್ನು ಕುರಿತು ಮಾಡುತ್ತಿದ್ದ ಟೀಕೆಗಳಿಂದ ಮನನೊಂದ ತಪನ ಮಿಶ್ರಾ ಮತ್ತೆ ಚಂದ್ರಶೇಖರರು ಪ್ರಭುಗಳ ಪಾದಕಮಲಗಳಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಇದಕ್ಕೆ ಚೈತನ್ಯ ಮಹಾಪ್ರಭುಗಳು ಕೇವಲ ಮುಗುಳ್ನಾಗ್ತಾರೆ. ಆದರೂ ತಮ್ಮ ಭಕ್ತರ ಕೋರಿಕೆಯನ್ನು ಈಡೇರಿಸಬೇಕು ಎಂದು ಅವರು ಬಯಸಿದ್ರು. ಉಳಿದ ಸನ್ಯಾಸಿಗಳ ನಡುವೆ ನೀವು ಕೂಡ ಇರಬೇಕು ಅಂತೇಳಿ ಆಹ್ವಾನಿಸಿದ್ರು. ಅದನ್ನು ಅಂಗೀಕರಿಸಬೇಕೆಂದು ಬ್ರಾಹ್ಮಣನು ಕೋರಿದಾಗ ಅಂತಹ ಅವಕಾಶ ಅವರಿಗೆ ಕೂಡ ಒದಗಿತು. ಸರ್ವಶಕ್ತರಾದ ಪ್ರಭುಗಳಿಂದ ಸಂದರ್ಭಗಳು ಹೀಗೆ ತಾಳೆ ಹೊಂದುವುದು ಸಾಧ್ಯವಾಯಿತು. ಹರೇ ಕೃಷ್ಣ. ಶ್ಲೋಕ 57. ಸೇವೆ ಪ್ರಜಾನೇನ ಪ್ರಭುನಾಯ ನಕಾರ ಅಗರೆ ತಾಂಜಾರ ಪ್ರೇರಣಾಯ ತಾಂಜಾರೆ ಅತ್ಯಾಗ್ರಹ ಕರೆ. ವಿದ್ಯಾ ಕಾಮತ್ ಮಾತಾಜಿ. ಯಾರೋ ಬಂದ್ರು. ವಿದ್ಯಾ ಕಾಮತ್. ಓದಿ. ವಿದ್ಯಾ ಕಾಮತ್ ಮಾತಾಜಿ. ಕಾಂತಮಣಿ ಮಾತಾಜಿ. ಸೇವಿ ಪ್ರಜಾನೇನ ಪ್ರಭು ನಾಯ ನಕಾರಗರೆ ತಾಜಹಾರ ಪ್ರೇರಣಾಯ ತಾಜರೆ ಅತ್ಯಾಗ್ರಹ ಕರೆ. ಅದು ವಿಪ್ರ ಬ್ರಾಹ್ಮಣ ಜ್ಞಾನೇನ ತಿಳಿದಿದ್ದ ಪ್ರಭು ಚೈತನ್ಯ ಮಹಾಪ್ರಭು ನಾ ಎಂದು ಇಲ್ಲ. ಯಾನ ಹೋಗುವುದು. ಕಾರ ಯಾರೊಬ್ಬರು ಗರೆ ಮನೆಗೆ. ತಾಜಹಾರ ಅವರ ಪ್ರೇರಣಾಯ ಸ್ಫೂರ್ತಿಯಿಂದ. ತಾಜ್ರೆ ಅವರಿಗೆ ಅತ್ಯಾಗ್ರಹ ಕರೆ ಆಹ್ವಾನವನ್ನು ಅಂಗೀಕರಿಸಲು ಬಹಳ ಅನುಗ್ರಹಪೂರ್ವಕವಾಗಿ ಬೇಡುವುದು.
ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳ ಯಾರ ಮನೆಗೂ ಎಂದೂ ಹೋಗುವುದಿಲ್ಲ ಎಂದು ಆ ಬ್ರಾಹ್ಮಣನಿಗೆ ತಿಳಿದಿತ್ತು. ಆದರೂ ಪ್ರಭುಗಳಿಂದ ಪ್ರೇರಣೆಗೊಂಡು ಈ ಆಹ್ವಾನವನ್ನು ಅಂಗೀಕರಿಸುವಂತೆ ಆಗ್ರಹಪೂರ್ವಕವಾಗಿ ಕೊಂಡೇನು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಯಾರ ಮನೆಗೂ ಎಂದೂ ಹೋಗುವುದಿಲ್ಲ ಅವರು ಅಂತೇಳಿ ಬ್ರಾಹ್ಮಣನಿಗೆ ಮೊದಲೇ ಗೊತ್ತಿತ್ತು. ಆದರೂ ಪ್ರಭುಗಳಿಂದ ಪ್ರೇರಣೆಗೊಂಡು ಈ ಆಹ್ವಾನವನ್ನು ಅವರು ಅಂಗೀಕರಿಸುವಂತೆ ಆಗ್ರಹಪೂರ್ವಕವಾಗಿ ವಿನ್ನವಿಸಿಕೊಳ್ತಾರೆ. ಅಷ್ಟು ನೋಡೋಣ ಏನಾಗ್ತದೆ ಅಂತೇಳಿ. ಆರಾಧನೆ ಗೆಲ ಪ್ರಭು ಸೇವಿ ಪ್ರಭವನೆ ದೇಖಿಲೆ ನವಸಿಯ ಚೇನ ಸನ್ಯಾಸಿ ರಗನೆ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆರಾಧನೆ ಗೆಲ ಪ್ರಭು ಸೇವಿ ಪ್ರಭವನೆ ದಿಖಿಲೆ ನವಸಿಯ ಚೇನ ಸನ್ಯಾಸಿ ರಗಣೆ. ಮರು ದಿನ ಗೇಲ ಹೋದಾಗ ಪ್ರಭುಗಳು ಆ ವಿಪ್ರ ಬ್ರಾಹ್ಮಣನ ಭವನೆ ಮನೆಯಲ್ಲಿ ದೇಕಿಲೇನ ಅವರು ನೋಡಿದರು. ವಸಿಯ ಚೇನ ಅಲ್ಲಿ ಕುಳಿತಿದ್ದರು. ಸನ್ಯಾಸಿರ ಎಲ್ಲ ಸನ್ಯಾಸಿಗಳು ಗಣೆ ಗುಂಪಾಗಿ. ಅನುವಾದ. ಮರುದಿನ ಚೈತನ್ಯ ಮಹಾಪ್ರಭುಗಳು ಆ ಬ್ರಾಹ್ಮಣನ ಮನೆಗೆ ಹೋದಾಗ ಕಾಶಿಯ ಎಲ್ಲಾ ಸನ್ಯಾಸಿಗಳು ಅಲ್ಲಿ ಕುಳಿತಿರುವುದನ್ನು ನೋಡಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇನ್ನು ಸ್ಲೈಡ್ ಇಲ್ಲಿ ಮುಗೀತು ಕಾಣ್ಬೇಕು. ಬಂದಿರ ಅಂತ ನೋಡ್ತೇನೆ. ಸ್ಲೈಡು ಇಲ್ಲ ಇಲ್ಲಿ ಬಂದಿದೆ. ಓಕೆ, ನೋಡೋಣ. ಮರುದಿನ ಚೈತನ್ಯ ಮಹಾಪ್ರಭುಗಳು ಆ ಬ್ರಾಹ್ಮಣನ ಮನೆಗೆ ಹೋದಾಗ ಆ ಕಾಶಿಯ ಎಲ್ಲ ಸನ್ಯಾಸಿಗಳು ಅಲ್ಲಿ ಕುಳಿತಿರುವುದನ್ನು ಅವರು ನೋಡ್ತಾರೆ. ಕಾಶಿಯಲ್ಲಿರುವ ಎಲ್ಲ ಸನ್ಯಾಸಿಗಳು ಅಲ್ಲಿಗೆ ಬಂದಿರ್ತಾರೆ. ಮುಂದೆ ಏನಾಗ್ತದೆ, ಮುಂದೆ ತುಂಬ ಪುಸ್ತಕ ಯಾರ ಹತ್ರ ಎಲ್ಲ ಇದೆ ಅವರು ಹ್ಯಾಂಡ್ ರೈಸ್ ಮಾಡಿ. ಚೈತನ್ಯ ಚರಿತಾಮೃತ ಪುಸ್ತಕ ಯಾರ ಹತ್ರ ಇದೆಯಾ? ಇದರಲ್ಲಿ ಇದೆ ಮಾತಾಜಿ, ನಂದೇನೆ. 2-3 ಜನ. ಸ್ಲೈಡ್ ಇಲ್ಲ ಅದಕ್ಕೆ. ಶ್ಲೋಕ 59. ಸಭ ನಮಸ್ಕಾರಿಗಿಲ ಪಾದ ಪ್ರಕ್ಷಾಲನ ಕರಿ ವಸಿಲ ಸೇಯಿಸ್ತಾನೆ. ಮಾತಾಜಿ ಅವರಿಗೆ ಕೊಡಿ. ಗೀತಾಗಮ್ಯ ಮಾತಾಜಿ ಮತ್ತೆ ಯಾರು ನಿಮ್ಮ ಹತ್ರ ಉಂಟಲ್ಲ? ನಾನು ಓದ್ಲಾ? ಓದಿ. ಶ್ಲೋಕ 59. ಸಭಾ ನಮಸ್ಕರಿಗೆಲ ಪಾದ ಪ್ರಕ್ಷಾಲನ ಕರಿ ವಸಿಲ ಸೇಯಿಸ್ತಾನೆ. ಸಭಾ ಎಲ್ಲರಿಗೆ ನಮಸ್ಕರಿ ಪ್ರಣಾಮಗಳನ್ನು ಸಲ್ಲಿಸಿ ಗೇಲ ಹೋದರು. ಪಾದ ಕಾಲುಗಳನ್ನು ಪ್ರಕ್ಷಾಲನೆ ತೊಳೆದುಕೊಳ್ಳಲು ಪಾದ ಕಾಲುಗಳನ್ನು ಪ್ರಕ್ಷಾಲನ ತೊಳೆಯುವುದು. ಕರಿ ಮುಗಿದ ಮೇಲೆ ವಸಿಲ ಕುಳಿತರು. ಸೇಯಿ ಅಲ್ಲಿ ಸ್ಥಾನ. ಅನುವಾದ. ಸನ್ಯಾಸಿಗಳನ್ನು ನೋಡುತ್ತಿದ್ದಂತೆಯೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಣಾಮಗಳನ್ನು ಸಲ್ಲಿಸಿದರು. ಅನಂತರ ಅವರ ಕಾಲು ತೊಳೆದುಕೊಳ್ಳಲು ಹೋದರು. ಕಾಲು ತೊಳೆದುಕೊಂಡ ಮೇಲೆ ಆ ಸ್ಥಾನದಲ್ಲಿಯೇ ಅವರು ಕುಳಿತರು. ಭಾವಾರ್ಥ. ಮಾಯಾವಾದಿ ಸನ್ಯಾಸಿಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಬ್ಬರಿಗೂ ತಮ್ಮ ವಿನಯವನ್ನು ಸ್ಪಷ್ಟವಾಗಿ ಪ್ರದರ್ಶಿಸಿದರು. ವೈಷ್ಣವರು ಸನ್ಯಾಸಿಗಳಿಗೆ ಇರಲಿ ಬೇರೆ ಯಾರಿಗೂ ಅಗೌರವವನ್ನು ತೋರಿಸಬಾರದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅಮಾನಿನ ಮಾನದೇನ ಅಂದರೆ ವ್ಯಕ್ತಿಯು ಸದಾ ಬೇರೆಯವರಿಗೆ ಗೌರವವನ್ನು ಸಲ್ಲಿಸಬೇಕು, ಆದರೆ ತನಗೆ ಗೌರವ ನೀಡಬೇಕೆಂದು ಒತ್ತಾಯ ಮಾಡಬಾರದು ಎಂಬುದನ್ನು ಬೋಧಿಸುತ್ತಿದ್ದರು. ಸನ್ಯಾಸಿಯು ಯಾವಾಗಲೂ ಬರಿಗಾಲಿನಲ್ಲಿ ನಡೆಯಬೇಕು. ಆದ್ದರಿಂದ ಅವನು ದೇವಸ್ಥಾನವನ್ನು ಪ್ರವೇಶಿಸಲಿ ಅಥವಾ ಭಕ್ತರ ಸಮುದಾಯದ ಬಳಿ ಹೋಗಲಿ ಮೊದಲು ತನ್ನ ಕಾಲುಗಳನ್ನು ತೊಳೆಯಬೇಕು. ಅನಂತರ ಯೋಗ್ಯವಾದ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕು. ಭಾರತದಲ್ಲಿ ಈ ಪದ್ಧತಿ ಇನ್ನೂ ರೂಢಿಯಲ್ಲಿದೆ.
ದೇವಸ್ಥಾನಕ್ಕೆ ಬರುವವರು ತಮ್ಮ ಪಾದರಕ್ಷೆಗಳನ್ನು ನಿರ್ದಿಷ್ಟ ಸ್ಥಳದಲ್ಲಿ ಬಿಟ್ಟು ಪಾದಗಳನ್ನು ತೊಳೆದುಕೊಂಡು ಬರಿಗಾಲಿನಲ್ಲಿ ಒಳಗೆ ಪ್ರವೇಶಿಸುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಒಬ್ಬ ಆದರ್ಶ ಆಚಾರ್ಯರು. ಅವರ ಹೆಜ್ಜೆ ಗುರುತುಗಳನ್ನೇ ಅನುಸರಿಸುವವರು. ಅವರು ನಮಗೆ ಬೋಧಿಸಿದ ಭಕ್ತಿ ಜೀವನ ವಿಧಾನಗಳನ್ನು ಅಭ್ಯಾಸ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಶ್ಲೋಕ 59ರಲ್ಲಿ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಸನ್ಯಾಸಿಗಳನ್ನು ನೋಡುತ್ತಿದ್ದ ಹಾಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಣಾಮಗಳನ್ನು ಸಲ್ಲಿಸಿತು. ಆನಂತರ ಅವರು ಕಾಲು ತೊಳೆದುಕೊಳ್ಳಲಿಕ್ಕೆ ಹೋಗ್ತಾರೆ. ಕಾಲು ತೊಳೆದುಕೊಂಡ ಮೇಲೆ ಅವರ ಸ್ಥಾನದಲ್ಲಿ ಹೋಗಿ ಅವರು ಕುಳಿತುಕೊಳ್ತಾರೆ. ಮಾಯವಾದಿ ಸನ್ಯಾಸಿಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಬ್ಬರಿಗೂ ತಮ್ಮ ವಿನಯವನ್ನು ಸ್ಪಷ್ಟವಾಗಿ ಅಲ್ಲಿ ಪ್ರದರ್ಶನ ಮಾಡಿದರು. ವೈಷ್ಣವರು ಸನ್ಯಾಸಿಗಳಿಗೆ ಇಲ್ಲಿ ಬೇರೆ ಯಾರಿಗೂ ಅಗೌರವವನ್ನು ತೋರಿಸಬಾರದು ಎಂದು ಚೈತನ್ಯ ಮಹಾಪ್ರಭುಗಳು ಅಮಾನೀನ ಮಾನದೇನ ಕೀರ್ತನೆಯ ಸದಾಹರಿ, ಅಂದರೆ ವ್ಯಕ್ತಿಯು ಸದಾ ಬೇರೆಯವರಿಗೆ ಗೌರವವನ್ನು ಸಲ್ಲಿಸಬೇಕು, ಆದರೆ ತನಗೆ ಗೌರವ ನೀಡಬೇಕು ಎಂದು ಯಾವಾಗಲೂ ಒತ್ತಾಯ ಮಾಡಬಾರದು ಎಂಬುದನ್ನೇ ಅವರು ಬೋಧಿಸ್ತಿದ್ರು. ಸನ್ಯಾಸಿ ಯಾವಾಗಲೂ ಬರಿಗಾಲಿನಲ್ಲಿ ನಡಿಬೇಕು. ಆದ್ದರಿಂದ ಅವನು ದೇವಸ್ಥಾನವನ್ನು ಪ್ರವೇಶಿಸಲಿ ಅಥವಾ ಭಕ್ತರ ಸಮುದಾಯದ ಬಳಿ ಹೋಗಲಿ, ಮೊದಲು ತನ್ನ ಕಾಲುಗಳನ್ನು ತೊಳೆಯಬೇಕು. ಆ ನಂತರ ಯೋಗ್ಯವಾದ ಸ್ಥಳದಲ್ಲಿ ಕುಳಿತುಕೊಳ್ಬೇಕು. ಭಾರತದಲ್ಲಿ ಈ ಪದ್ಧತಿ ಈಗ ಕೂಡ ರೂಢಿಯಲ್ಲಿ ಇದೆ. ಎಲ್ಲಿ ಈಗಿನ ಸನ್ಯಾಸಿಗಳು ಚಪ್ಪಲ್ ಹಾಕಿಕೊಳ್ತಾರೆ. ದೇವಸ್ಥಾನಕ್ಕೆ ಬರುವವರು ತಮ್ಮ ಪಾದರಕ್ಷೆಗಳನ್ನು ನಿರ್ದಿಷ್ಟ ಸ್ಥಳದಲ್ಲಿ ಬಿಟ್ಟು ಪಾದಗಳನ್ನು ತೊಳೆದುಕೊಂಡು ಬರಿಗಾಲಿನಲ್ಲಿ ಒಳಗೆ ಪ್ರವೇಶಿಸುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಒಬ್ಬ ಆದರ್ಶ ಆಚಾರ್ಯರು. ಅವರ ಹೆಜ್ಜೆ ಗುರುತುಗಳನ್ನೇ ಅನುಸರಿಸುವವರು. ಅವರು ನಮಗೆ ಬೋಧಿಸಿದ ಭಕ್ತಿ ಜೀವನ ವಿಧಾನಗಳನ್ನು ಅಭ್ಯಾಸ ಮಾಡಬೇಕು. ಮೊದಲು ಕಾಲುಗಳನ್ನು ತೊಳೆಯಬೇಕು. ಆನಂತರ ಯೋಗ್ಯವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿಸಬೇಕು. ಭಾರತದಲ್ಲಿ ನಿಜವಾಗಿ ಮೊದಲೆಲ್ಲ ಇತ್ತು, ಮನೆಯ ಒಳಗೆ ಹೋಗ್ಬೇಕಾದ್ರೆ ಕೈಕಾಲು ತೊಳೆದೇ ಹೋಗ್ಬೇಕಿತ್ತು ಅಲ್ಲವಾ? ಈಗ ಮಾತ್ರ ಆ ಪದ್ಧತಿ ಹೋಗ್ತಾ ಬಂತು, ಕಡಿಮೆ ಆಗ್ತಾ ಬಂತು. ಶ್ಲೋಕ 60. ವಸಿಯ ಕರಿಲ ಕಿರು ಐಶ್ವರ್ಯ ಪ್ರಕಾಶ ಮಹಾತೇಜೋಮಯ ವಪು ಕೋಟಿ ಸೂರ್ಯ ಭಾಷ. ಗೀತಾ ಮೋಹನ್ ಮಾತಾಜಿ, ಶಾಂತಿ ರೂಪಿಣಿ ಮಾತಾಜಿ ಇಬ್ಬರ ಹತ್ರ ಪುಸ್ತಕ ಇದೆ. ಗೀತಾ ಮೋಹನ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 60. ವಸಿಯ ಕರಿಲ ಕೀಚು ಐಶ್ವರ್ಯ ಪ್ರಕಾಶ ಮಹಾತೇಜೋಮಯ ವಪು ಕೋಟಿ ಸೂರ್ಯ ಭಾಸ. ವಸಿಯ ಕುಳಿತ ಮೇಲೆ, ಕರೀಲ ಪ್ರದರ್ಶಿಸಿದರು, ಕೀಚು ಕೆಲವು, ಐಶ್ವರ್ಯ ಯೋಗಿಕ ಶಕ್ತಿ, ಪ್ರಕಾಶ ಪ್ರಕಟಪಡಿಸುವುದು, ಮಹಾತೇಜೋಮಯ ಅತ್ಯಂತ ಪ್ರಕಾಶಮಾನವಾದ, ವಪು ದೇಹ, ಕೋಟಿ ಕೋಟಿ, ಸೂರ್ಯ ಆಭಾಸ ಪ್ರತಿಫಲನ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳು ನೆಲದ ಮೇಲೆ ಕುಳಿತ ಮೇಲೆ ಕೋಟಿ ಸೂರ್ಯರಿಗೆ ಸಮಾನವಾದ ಮಹಾ ತೇಜಸ್ಸನ್ನು ಪ್ರಕಟಗೊಳಿಸುವ ಮೂಲಕ ತಮ್ಮ ಯೋಗ ಶಕ್ತಿಯನ್ನು ಅಭಿವ್ಯಕ್ತಿಸಿದರು. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷ ಕೃಷ್ಣನಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಮಸ್ತ ಶಕ್ತಿಗಳಿಂದ ತುಂಬಿದವರು. ಆದ್ದರಿಂದ ಕೋಟಿ ಸೂರ್ಯನ ಪ್ರಕಾಶವನ್ನು ಅವರು ಪ್ರಕಟಿಸಿದ್ದು ಅಸಾಧಾರಣ ಸಂಗತಿ ಏನಲ್ಲ. ಪ್ರಭು ಶ್ರೀಕೃಷ್ಣನು ಯೋಗೇಶ್ವರ, ಅಂದರೆ ಸರ್ವ ಯೋಗ ಶಕ್ತಿಗಳ ಅಧಿಪತಿ ಎಂದು ಪ್ರಸಿದ್ಧನಾಗಿದ್ದಾನೆ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಸ್ವತಃ ಪ್ರಭು ಕೃಷ್ಣನೇ ಆಗಿದ್ದಾರೆ. ಆದ್ದರಿಂದ ಅವರು ಯಾವುದೇ ಯೋಗ ಶಕ್ತಿಯನ್ನು ಪ್ರದರ್ಶಿಸಬಲ್ಲರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನೆಲದ ಮೇಲೆ ಕುಳಿತ ಮೇಲೆ ಕೋಟಿ ಸೂರ್ಯರಿಗೆ ಸಮಾನವಾದ ಆ ಮಹಾ ತೇಜಸ್ಸನ್ನು ಪ್ರಕಟಗೊಳಿಸುವ ಮೂಲಕ ತಮ್ಮ ಯೋಗ ಶಕ್ತಿಯನ್ನು ಅಲ್ಲಿ ಅಭಿವ್ಯಕ್ತಿಸಿದ್ರು. ಕೋಟಿ ಸೂರ್ಯರಿಗೆ ಸಮಾನವಾದ ಮಹಾ ತೇಜಸ್ಸು
ಅದನ್ನು ಪ್ರಕಟಗೊಳಿಸುವ ಮೂಲಕ ಎಲ್ಲರೂ ಯೋಗ ಶಕ್ತಿಯನ್ನು ತಮ್ಮ ಅಭಿವ್ಯಕ್ತಪಡಿಸಿದ್ರು. ಅಲ್ಲಿ ದೇವೋತ್ತಮ ಪರಮಪುರುಷ ಕೃಷ್ಣನಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಮಸ್ತ ಶಕ್ತಿಗಳಿಂದ ತುಂಬಿದವರವರು. ಕೋಟಿ ಸೂರ್ಯನ ಪ್ರಕಾಶವನ್ನು ಅವರು ಪ್ರಕಟಪಡಿಸಿದ್ರು. ಅಸಾಧಾರಣದ ಸಂಗತಿ ಅಲ್ಲ. ಪ್ರಭು ಶ್ರೀಕೃಷ್ಣನು ಯೋಗೇಶ್ವರ, ಅಂದರೆ ಸರ್ವ ಯೋಗ ಶಕ್ತಿಗಳ ಆಧಿಪತಿ ಅವನು ಎಂದೇ ಅವನು ಪ್ರಸಿದ್ಧ ಆಗಿದ್ದಾನೆ. ಚೈತನ್ಯ ಮಹಾಪ್ರಭುಗಳು ಸ್ವತಃ ಪ್ರಭು ಕೃಷ್ಣನೇ ಆಗಿದ್ದಾರೆ. ಆದ್ದರಿಂದ ಅವರು ಯಾವುದೇ ಯೋಗ ಶಕ್ತಿಯನ್ನು ಅಲ್ಲಿ ಪ್ರದರ್ಶಿಸಲಿಕ್ಕೆ ಸಾಧ್ಯ. ಅರೆ ಶ್ಲೋಕ 61. ಪ್ರಭಾವೇ ಆಕರ್ಷಿಲ ಸಭಾ ಸನ್ಯಾಸಿ ರಾಮನ ಊಟಿಲ ಸನ್ಯಾಸಿ ಸಭಾ ಚಡಿಯ ಆಸನ. ಓದಿ ಶಾಂತಿ ರೂಪಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭಾವೇ ಆಕರ್ಷಿಲ ಸಭಾ ಸನ್ಯಾಸಿ ರಾಮನ ಉಠಿಲ ಸನ್ಯಾಸಿ ಸಭಾ ಚಾಡಿಯ ಆಸನ. ಪ್ರಭಾವೇ ಅಂತಹ ಪ್ರಭೆಯಿಂದ ಆಕರ್ಷಿಲ ಅವರು ಆಕರ್ಷಿಸಿದರು ಸಭಾ ಎಲ್ಲ ಸನ್ಯಾಸಿರ ಮಾಯವಾದಿ ಸನ್ಯಾಸಿಗಳು ಮನಸ್ಸು ಉಟ್ಟಿಲ ಎದ್ದು ನಿಂತು ಸನ್ಯಾಸಿ ಎಲ್ಲಾ ಮಾಯವಾದಿ ಸನ್ಯಾಸಿಗಳು ಸಭಾ ಎಲ್ಲ ಚಾಡಿಯ ಬಿಟ್ಟು ಆಸನಗಳನ್ನು. ಅನುವಾದ ಭಾವಾರ್ಥ. ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ದೇಹದ ಈ ಉಜ್ವಲ ಪ್ರಭೆಯನ್ನು ನೋಡುತ್ತಿದ್ದಂತೆ ಎಲ್ಲಾ ಸನ್ಯಾಸಿಗಳ ಮನಸ್ಸು ಆಕರ್ಷಿತವಾಯಿತು. ಅವರೆಲ್ಲ ಕೂಡಲೇ ತಮ್ಮ ಆಸನಗಳನ್ನು ಬಿಟ್ಟು ಗೌರವ ಸೂಚಕವಾಗಿ ಎದ್ದು ನಿಂತರು. ಭಾವಾರ್ಥ. ಜನಸಾಮಾನ್ಯರ ಗಮನವನ್ನು ಸೆಳೆಯುವುದಕ್ಕಾಗಿ ಕೆಲವು ಸಲ ಸಾಧು ಪುರುಷರು, ಆಚಾರ್ಯರು ಮತ್ತು ಗುರುಗಳು ಅಸಾಧಾರಣ ಸಂಪತ್ತನ್ನು ಪ್ರದರ್ಶಿಸುತ್ತಾರೆ. ಮೂರ್ಖರ ಗಮನವನ್ನು ಸೆಳೆಯುವುದಕ್ಕಾಗಿ ಇದು ಅವಶ್ಯಕ. ಆದರೆ ಹುಸಿ ಸನ್ಯಾಸಿಗಳು ತಾವೇ ದೇವರೆಂದು ಘೋಷಿಸಿಕೊಳ್ಳುವಂತೆ ಸಾಧು ಪುರುಷರು ಅಂತಹ ಶಕ್ತಿಯನ್ನು ವೈಯಕ್ತಿಕ ಇಂದ್ರಿಯ ಸಂತುಷ್ಟಿಗಾಗಿ ದುರುಪಯೋಗ ಮಾಡಿಕೊಳ್ಳಬಾರದು. ಜನಸಾಮಾನ್ಯರಿಗೆ ಅರ್ಥವಾಗದಂತಹ ಅಸಾಧಾರಣವಾದ ಇಂದ್ರಜಾಲ ಚಮತ್ಕಾರಗಳನ್ನು ಒಬ್ಬ ಮಂತ್ರವಾದಿ ಕೂಡ ಮಾಡಬಲ್ಲ. ಆದರೆ ಮಂತ್ರವಾದಿಯು ದೇವರು ಎಂದು ಇದರ ಅರ್ಥವಲ್ಲ. ಯೋಗ ಶಕ್ತಿಯನ್ನು ಪ್ರದರ್ಶಿಸುವ ಮೂಲಕ ಜನರನ್ನು ಆಕರ್ಷಿಸುವುದು ಮತ್ತು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ತನ್ನನ್ನೇ ದೇವರೆಂದು ಘೋಷಿಸಿಕೊಳ್ಳುವುದು ಅತ್ಯಂತ ಪಾಪಕರವಾದ ಕಾರ್ಯ. ನಿಜವಾದ ಸಾಧು ಪುರುಷನು ಎಂದೂ ತನ್ನನ್ನು ದೇವರೆಂದು ಘೋಷಿಸಿಕೊಳ್ಳುವುದಿಲ್ಲ. ಬದಲಿಗೆ ಸದಾ ತನ್ನನ್ನು ದೇವರ ಸೇವಕನ ಸ್ಥಾನದಲ್ಲಿ ಇರಿಸಿಕೊಳ್ಳುತ್ತಾನೆ. ದೇವರ ಸೇವಕನಾದವನಿಗೆ ಯೋಗ ಶಕ್ತಿಗಳನ್ನು ಪ್ರದರ್ಶಿಸಬೇಕಾದ ಅಗತ್ಯವಿಲ್ಲ. ಅದನ್ನು ಅವನು ಇಷ್ಟಪಡುವುದೂ ಇಲ್ಲ. ಆದರೆ ದೇವೋತ್ತಮ ಪರಮಪುರುಷನ ಪರವಾಗಿ ದೇವರ ವಿನೀತ ಸೇವಕನು ತನ್ನ ಕಾರ್ಯಗಳನ್ನು ಎಷ್ಟು ಅದ್ಭುತವಾಗಿ ನಿರ್ವಹಿಸುತ್ತಾನೆ ಎಂದರೆ ಯಾವ ಸಾಮಾನ್ಯ ಮನುಷ್ಯನೂ ಅವನಂತೆ ಮಾಡಲು ಪ್ರಯತ್ನಿಸುವ ಧೈರ್ಯ ತೋರಲಾರ. ಆದರೂ ಸಾಧು ಪುರುಷನು ಎಂದೂ ಅಂತಹ ಕಾರ್ಯಗಳ ಹೆಗ್ಗಳಿಕೆಯನ್ನು ತಾನು ತೆಗೆದುಕೊಳ್ಳುವುದಿಲ್ಲ. ಏಕೆಂದರೆ ಪರಮಪ್ರಭುವಿನ ಅನುಗ್ರಹದಿಂದ ಅಂತಹ ಅದ್ಭುತ ಕಾರ್ಯಗಳು ತನ್ನ ಪರವಾಗಿ ನಡೆಯುತ್ತವೆ ಎಂದು ಅವನು ಚೆನ್ನಾಗಿ ಬಲ್ಲ. ಆದ್ದರಿಂದ ಅದರ ಎಲ್ಲಾ ಹೆಗ್ಗಳಿಕೆಯು ಪ್ರಭುವಿಗೆ ಸೇರಬೇಕೇ ವಿನಃ ಅವನ ದಾಸನಿಗಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ದೇಹದ ಆ ಉಜ್ವಲ ಪ್ರಭೆ ಅದನ್ನು ಅಂದರೆ ಈ 100 ಕೋಟಿ ಸೂರ್ಯ ಪ್ರಕಾಶ ಒಮ್ಮೆಲೆ ನೋಡ್ತಿದ್ದಾಗ ಎಲ್ಲ ಸನ್ಯಾಸಿಗಳ ಮನಸ್ಸು ಆಕರ್ಷಿತವಾಗ್ತದೆ. ಅವರೆಲ್ಲ ಕೂಡಲೇ ತಮ್ಮ ಆಸನಗಳನ್ನು ಬಿಡ್ತಾರೆ, ಗೌರವ ಸೂಚಕವಾಗಿ ಎದ್ದು ನಿಲ್ತಾರೆ. ಭಾವಾರ್ಥದಲ್ಲಿ ಜನಸಾಮಾನ್ಯರ ಗಮನವನ್ನು ಸೆಳೆಯುವುದಕ್ಕಾಗಿ ಕೆಲವು ಸಲ ಸಾಧು ಪುರುಷರು, ಆಚಾರ್ಯರು ಮತ್ತು ಗುರುಗಳು ಅಸಾಧಾರಣ ಸಂಪತ್ತನ್ನು ಪ್ರದರ್ಶಿಸುತ್ತಾರೆ. ಮೂರ್ಖರ ಗಮನವನ್ನು ಸೆಳೆಯುವುದಕ್ಕಾಗಿ ಇದು ನಿಜವಾಗಿ ಅವಶ್ಯಕ. ಹಾಗೆ ಇಲ್ಲಿ ಹುಸಿ ಸನ್ಯಾಸಿಗಳು ಅವರು ತಾವೇ ದೇವರು ಅಂತೇಳಿ ಘೋಷಿಸಿಕೊಳ್ಳುವವರು. ಸಾಧು ಪುರುಷರು ಅಂತಹ ಶಕ್ತಿಯನ್ನು ವೈಯಕ್ತಿಕ ಇಂದ್ರಿಯ ಸಂತುಷ್ಟಿಗಾಗಿ ಅವರು ದುರುಪಯೋಗಗೊಳಿಸುವವರು. ಆ ರೀತಿ ಮಾಡಿಕೊಳ್ಳಬಾರದು. ಜನಸಾಮಾನ್ಯರಿಗೆ ಅರ್ಥವಾಗದಂತಹ ಅಸಾಧಾರಣವಾದ ಇಂದ್ರಜಾಲ ಚಮತ್ಕಾರವನ್ನು ಒಬ್ಬ ಮಂತ್ರವಾದಿ ಕೂಡ ಮಾಡಬಲ್ಲ. ಆದರೆ ಮಂತ್ರವಾದಿಯು ದೇವರು ಎಂದು ಇದರ ಅರ್ಥ ಅಲ್ಲ. ಯೋಗ ಶಕ್ತಿಯನ್ನು ಪ್ರದರ್ಶಿಸುವ
ಮೂಲಕ ಜನರನ್ನು ಆಕರ್ಷಿಸುವುದು ಮತ್ತು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ತನ್ನನ್ನೇ ದೇವರೆಂದು ಘೋಷಿಸಿಕೊಳ್ಳುವುದು ಅತ್ಯಂತ ಪಾಪಕರವಾದ ಕಾರ್ಯ. ನಿಜವಾದ ಸಾಧು ಪುರುಷನು ಎಂದೂ ತನ್ನನ್ನು ತಾನು ದೇವರು ಎಂದು ಘೋಷಿಸಿಕೊಳ್ಳುವುದಿಲ್ಲ. ಬದಲಿಗೆ ಅವನು ಯಾವಾಗಲೂ ತನ್ನನ್ನು ದೇವರ ಸೇವಕನ ಸ್ಥಾನದಲ್ಲಿ ಇರಿಸಿಕೊಳ್ತಾನೆ. ದೇವರ ಸೇವಕನಾದವನಿಗೆ ಯೋಗ ಶಕ್ತಿಯನ್ನು ಪ್ರದರ್ಶಿಸಬೇಕೆಂಬ ಅಗತ್ಯವೇ ಇಲ್ಲ. ಅವನದನ್ನು ಇಷ್ಟಪಡುವುದು ಕೂಡ ಇಲ್ಲ. ಆದರೆ ದೇವೋತ್ತಮ ಪರಮ ಪುರುಷನ ಪರವಾಗಿ ದೇವರ ವಿನೀತ ಸೇವಕನು ತನ್ನ ಕಾರ್ಯಗಳನ್ನು ಎಷ್ಟು ಅದ್ಭುತವಾಗಿ ಕೊಂಡು ನಿರ್ವಹಿಸ್ತಾನೆ ಅಂತ ಹೇಳಿದರೆ ಯಾವ ಸಾಮಾನ್ಯ ಮನುಷ್ಯನು ಅವನಂತೆ ಮಾಡಲು ಪ್ರಯತ್ನಿಸುವ ಧೈರ್ಯವನ್ನೇ ಮಾಡಲಾರವ. ಆದರೂ ಇಲ್ಲಿ ಸಾಧು ಪುರುಷನು ಅದು ಎಂದೂ ಅಂತಹ ಕಾರ್ಯಗಳ ಹೆಗ್ಗಳಿಕೆಯನ್ನು ತಾನು ತೆಗೆದುಕೊಳ್ಳುವುದು ಇಲ್ಲ. ಏಕೆಂದರೆ ಭಗವಂತ ಪರಮಪ್ರಭುವಿನ ಅನುಗ್ರಹದಿಂದ ಅಂತಹ ಅದ್ಭುತ ಕಾರ್ಯಗಳು ತನ್ನ ಪರವಾಗಿಯೇ ನಡೆಯುತ್ತದೆ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಅದರ ಎಲ್ಲ ಹೆಗ್ಗಳಿಕೆಯೂ ಕೂಡ ಪ್ರಭುವಿಗೆ ಸೇರ್ಬೇಕೇ ವಿನಃ ಅವನ ದಾಸನಿಗೆ ಅಲ್ಲ. ಹರೇ ಕೃಷ್ಣ. ಶ್ಲೋಕ 62. ಪ್ರಕಾಶಾನಂದನ ನಾಮೆ ಸರ್ವ ಸನ್ಯಾಸಿ ಪ್ರಧಾನ ಪ್ರಭು ಕಿ ಕಹಿಲ ಕಿಚು ಕರಿಯ ಸಮಾನ. ಲಲಿತಾ ಮಾತಾಜಿ ಓದಿ. हरे कृष्ण। प्रकाशानंदन में सर्व सन्यासी प्रधान प्रभु के कहिल ಕಿಚು ಕರಿಯ ಸಮಾನ. ಪ್ರಕಾಶಾನಂದ ನಾಮೆ ಹೆಸರಿನ ಸರ್ವ ಎಲ್ಲ ಸನ್ಯಾಸಿ ಪ್ರಧಾನ ಮಾಯವಾದಿ ಸನ್ಯಾಸಿಗಳ ಮುಖ್ಯಸ್ಥ ಪ್ರಭುವಿಗೆ ಕಹಿಲ ಹೇಳಿದ, ಕಿಚು ಸ್ವಲ್ಪ, ಕರಿಯ ಅವರಿಗೆ ತೋರಿಸುತ್ತಾ, ಸಮ್ಮಾನ ಗೌರವವನ್ನು. ಅನುವಾದ: ಎಲ್ಲ ಮಾಯಾವಾದಿ ಸನ್ಯಾಸಿಗಳ ಮುಖಂಡರ ಹೆಸರು ಪ್ರಕಾಶಾನಂದ ಸರಸ್ವತಿ. ಅವರು ಎದ್ದು ನಿಂತು ಮಹಾಗೌರವದಿಂದ ಚೈತನ್ಯ ಮಹಾಪ್ರಭುಗಳನ್ನು ಕುರಿತು ಹೀಗೆ ಹೇಳಿದರು. ಚೈತನ್ಯ ಮಹಾಪ್ರಭುಗಳು ಎಲ್ಲ ಮಾಯಾವಾದಿ ಸನ್ಯಾಸಿಗಳಿಗೆ ಗೌರವ ತೋರಿಸಿದ ಹಾಗೆಯೇ ಮಾಯಾವಾದಿ ಸನ್ಯಾಸಿಗಳ ಮುಖಂಡನಾದ ಪ್ರಕಾಶಾನಂದರು ಪ್ರಭುಗಳಿಗೆ ತನ್ನ ಗೌರವವನ್ನು ಸಲ್ಲಿಸಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಎಲ್ಲ ಮಾಯವಾದಿ ಸನ್ಯಾಸಿಗಳ ಮುಖಂಡರ ಹೆಸರು ಪ್ರಕಾಶಾನಂದ ಸರಸ್ವತಿ. ಅವರು ಎದ್ದು ನಿಂತು ಮಹಾಗೌರವದಿಂದ ಚೈತನ್ಯ ಮಹಾಪ್ರಭುಗಳನ್ನು ಕುರಿತು ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಭಾವಾರ್ಥದಲ್ಲಿ ಎಲ್ಲ ಮಾಯವಾದಿ ಸನ್ಯಾಸಿಗಳಿಗೆ ಗೌರವ ತೋರಿಸಿದ ಹಾಗೆಯೇ ಮಾಯಾವಾದಿ ಸನ್ಯಾಸಿಗಳ ಮುಖಂಡನಾದ ಪ್ರಕಾಶಾನಂದ ಅವರು ಪ್ರಭುಗಳಿಗೆ ಎದ್ದು ನಿಂತು ಗೌರವವನ್ನು ಸಲ್ಲಿಸ್ತಾರೆ. ಶ್ಲೋಕ 63. ಇಹಂಚ ಐಸ ಸುನಃ ಶ್ರೀಪಾದ ಅಪವಿತ್ರ ಸ್ಥಾನೇ ವೈಶಾಖಿ ಭಾವಸತ್ತ. ಶಾಂತಿ ರೂಪಿಣಿ ಮಾತಾಜಿ ಓದಿ. ಕೃಷ್ಣ. ಇಹಾಮಾಯ್ಸ ಪುನಃ ಶ್ರೀಪಾದ ಅಪವಿತ್ರ ಸ್ಥಾನೆ ವೈಸಾಖಿ ಭಾವಸಾದ. ಇಹಾಂ ಆಯ್ಸ ಇಲ್ಲಿ ಬನ್ನಿ, ಇಹಾಂ ಆಯ್ಸ ಇಲ್ಲಿ ಬನ್ನಿ, ಪುನಃ ದಯವಿಟ್ಟು ಕೇಳಿ, ಶ್ರೀಪಾದ ಪವಿತ್ರಾತ್ಮರೇ, ಅಪವಿತ್ರವಾದ ಸ್ಥಳದಲ್ಲಿ ವೈಸ ನೀವು ಕುಳಿತಿದ್ದೀರಿ, ಶಿಬ ಇದು ಏನು, ಅವಸಾದ ದುಃಖ. ಅನುವಾದ ಭಾವಾರ್ಥ: ಶೀಲಪ್ರಭುಪಾದರಿಗೆ ಜಯವಾಗಲಿ. ಪೂಜ್ಯರೇ, ದಯವಿಟ್ಟು ಇಲ್ಲಿ ಬನ್ನಿ. ಆ ಶುಚಿಯಾದ ಸ್ಥಳದಲ್ಲಿ ಏಕೆ ಕುಳಿತುಕೊಳ್ಳುತ್ತೀರಿ? ಅಶುಚಿಯಾದ ಸ್ಥಳದಲ್ಲಿ ಏಕೆ ಕುಳಿತುಕೊಳ್ಳುತ್ತೀರಿ? ನಿಮ್ಮ ದುಃಖಕ್ಕೆ ಕಾರಣವೇನು? ಭಾವಾರ್ಥ: ಚೈತನ್ಯ ಮಹಾಪ್ರಭುಗಳಿಗೂ ಪ್ರಕಾಶಾನಂದ ಸರಸ್ವತಿ ಅವರಿಗೂ ಅಂತರ ಇಲ್ಲಿದೆ. ಐಹಿಕ ಪ್ರಪಂಚದಲ್ಲಿ ಎಲ್ಲರೂ ತಮ್ಮನ್ನು ಬಹಳ ಪ್ರಮುಖ ಹಾಗೂ ಮಹಾವ್ಯಕ್ತಿ ಎಂದು ಪರಿಚಯಿಸಲು ಬಯಸುತ್ತಾರೆ. ಆದರೆ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ಬಹಳ ವಿನಯದಿಂದ ಮತ್ತು ದೈನ್ಯದಿಂದ ಪರಿಚಯಿಸಿದರು. ಮಾಯವಾದಿಗಳು ಎತ್ತರದ ಸ್ಥಾನದಲ್ಲಿ ಕುಳಿತಿದ್ದರು. ಚೈತನ್ಯ ಮಹಾಪ್ರಭುಗಳಾದರೂ ಶುಚಿಯೂ ಕೂಡ ಇಲ್ಲದ ಸ್ಥಳದಲ್ಲಿ ಕುಳಿತರು. ಆದ್ದರಿಂದ ಯಾವುದೋ ಕಾರಣಕ್ಕೆ ಅವರಿಗೆ ದುಃಖವಾಗಿರಬಹುದು ಎಂದು ಮಾಯವಾದಿ ಸನ್ಯಾಸಿಗಳು ಭಾವಿಸಿದರು. ಪ್ರಕಾಶಾನಂದ ಸರಸ್ವತಿ ಅವರು ಚೈತನ್ಯ ಮಹಾಪ್ರಭುಗಳ ದುಃಖದ ಕಾರಣವನ್ನು ವಿಚಾರಿಸಿದರು. ಇಲ್ಲಿ ಪೂಜ್ಯರೇ,
ದಯವಿಟ್ಟು ಇಲ್ಲಿ ಬನ್ನಿ, ದಯವಿಟ್ಟು ಇಲ್ಲಿ ಬನ್ನಿ ಅಂತ ಹೇಳಿ ಕರೀತಾರೆ. ಅಶುಚಿಯಾದ ಸ್ಥಳದಲ್ಲಿ ಯಾಕೆ ಕುಳಿತುಕೊಂಡಿದ್ದೀರಾ, ನಿಮ್ಮ ದುಃಖಕ್ಕೆ ಕಾರಣ ಏನು ಅಂತ ಹೇಳಿ ಕೇಳ್ತಾರೆ. ಯಾರು? ಅವರ ಲೀಡರ್ ಪ್ರಕಾಶಾನಂದ ಸರಸ್ವತಿ. ಭಾವಾರ್ಥದಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರಿಗೂ ಪ್ರಕಾಶಾನಂದ ಸರಸ್ವತಿ ಅವರಿಗೂ ತುಂಬಾ ಅಂತರ ಇದೆ, ಜಗಜಾಂತರ. ಐಹಿಕ ಪ್ರಪಂಚದಲ್ಲಿ ಎಲ್ಲರೂ ತಮ್ಮನ್ನು ಬಹಳ ಪ್ರಮುಖ ಮತ್ತೆ ಮಹಾವ್ಯಕ್ತಿ ಅಂತ ಪರಿಚಯಿಸಲಿಕ್ಕೆ ಎಲ್ಲರೂ ಬಯಸ್ತಾರೆ. ಆದರೆ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ಬಹಳ ವಿನಯದಿಂದ ಮತ್ತೆ ದೈನ್ಯದಿಂದ ಪರಿಚಯ ಮಾಡಿದ್ರು. ಮಾಯವಾದಿಗಳು ಎತ್ತರದ ಸ್ಥಾನದಲ್ಲಿ ಕುಳಿತಿದ್ರು. ಚೈತನ್ಯ ಮಹಾಪ್ರಭುಗಳಾದರೂ ಶುಚಿಯೂ ಕೂಡ ಇಲ್ಲದ ಸ್ಥಳದಲ್ಲಿ ಕುಳಿತರು. ಆದ್ದರಿಂದ ಯಾವುದೋ ಕಾರಣಕ್ಕಾಗಿ ಅವರಿಗೆ ದುಃಖವಾಗಿರಬಹುದು ಅಂತೇಳಿ ಮಾಯವಾದಿ ಸನ್ಯಾಸಿಗಳು ಭಾವಿಸ್ತಾರೆ. ಪ್ರಕಾಶಾನಂದ ಸರಸ್ವತಿ ಅವರು ಚೈತನ್ಯ ಮಹಾಪ್ರಭುಗಳ ದುಃಖದ ಕಾರಣವನ್ನು ವಿಚಾರಿಸಿದ್ರು. ಶ್ಲೋಕ 64. ಪ್ರಭು ಕಹೆ ಅಮಿಹೀನ ಸಂಪ್ರದಾಯ ತೋಮ ಸಬರ ಸಭಯ ವಸಿತಿ ನಯಯ. ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 64. ಪ್ರಭು ಕಹೆ ಆಮಿ ಹಾಯಿ ಹೀನ ಸಂಪ್ರದಾಯ ತೋಮ ಸಬರ ಸಭಾಯ ವಸಿತೆ ನಯುಯಯ. ಪ್ರಭು ಕಹೆ, ಪ್ರಭುಗಳು ಉತ್ತರಿಸಿದರು, ಆಮಿ ನಾನು, ಹಾಯಿ ಆಗಿದ್ದೇನೆ, ಹೀನ ಸಂಪ್ರದಾಯ ಹೀನವಾದ ಆಧ್ಯಾತ್ಮಿಕ ಪಂಥಕ್ಕೆ ಸೇರಿದವನು, ತೋಮ ಸಬಾರ ನಿಮ್ಮೆಲ್ಲರ ಸಭಾಯ ಸಮ್ಮುಖದಲ್ಲಿ, ವಸಿತೆ ಕುಳಿತುಕೊಳ್ಳಲು, ನಾ ಎಂದಿಗೂ ಇಲ್ಲ, ಯುಯಾಯ ನಾನು ಧೈರ್ಯ ಮಾಡುವುದು. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭುಗಳು ಉತ್ತರಿಸಿದರು, ನಾನು ಕೆಳವರ್ಗದ ಸನ್ಯಾಸಿಗಳ ಗುಂಪಿಗೆ ಸೇರಿದವನು, ಆದ್ದರಿಂದ ನನಗೆ ನಿಮ್ಮೊಡನೆ ಕುಳಿತುಕೊಳ್ಳುವ ಅರ್ಹತೆ ಇಲ್ಲ. ಭಾವಾರ್ಥ, ತಮ್ಮ ಸಂಸ್ಕೃತ ಜ್ಞಾನದಿಂದ ಹಾಗೂ ತಾವು ಶಂಕರ ಸಂಪ್ರದಾಯಕ್ಕೆ ಸೇರಿದವನು ಎಂಬ ಕಾರಣದಿಂದ ಮಾಯಾವಾದಿ ಸನ್ಯಾಸಿಗಳು ಸದಾ ಬಹಳ ಉಬ್ಬಿದವರಾಗಿರುತ್ತಾರೆ. ವ್ಯಕ್ತಿಯು ಬ್ರಾಹ್ಮಣನಾಗಿರಬೇಕು, ಸಂಸ್ಕೃತದಲ್ಲಿ ಅದರಲ್ಲೂ ವಿಶೇಷವಾಗಿ ವ್ಯಾಕರಣದಲ್ಲಿ ಮಹಾವಿದ್ವಾಂಸನಾಗಿರಬೇಕು. ಹಾಗಿಲ್ಲದಿದ್ದರೆ ಸನ್ಯಾಸವನ್ನು ಸ್ವೀಕರಿಸಲು ಆಗುವುದಿಲ್ಲ ಅಥವಾ ಬೋಧಕನಾಗುವುದು ಸಾಧ್ಯವಿಲ್ಲ ಎನ್ನುವುದು ಸದಾ ಅವರ ಗ್ರಹಿಕೆಯಾಗಿತ್ತು. ಮಾಯಾವಾದಿ ಸನ್ಯಾಸಿಗಳು ಸದಾ ತಮ್ಮ ಪದ ಚಮತ್ಕಾರದಿಂದ ಹಾಗೂ ವ್ಯಾಕರಣ ಸಂಯೋಜನೆಯಿಂದ ಎಲ್ಲಾ ಶಾಸ್ತ್ರಗಳನ್ನು ತಪ್ಪಾಗಿ ಅರ್ಥೈಸುತ್ತಿದ್ದರು. ಆದರೆ ಶ್ರೀಪಾದ ಶಂಕರಾಚಾರ್ಯರೇ ಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರುಯ್ ಕರಣೆ ಎಂದು ಪದ ಚಮತ್ಕಾರವನ್ನು ಖಂಡಿಸಿದ್ದಾರೆ. ಡುಕ್ರುಯ್ ಎಂದರೆ ಸಂಸ್ಕೃತ ವ್ಯಾಕರಣದಲ್ಲಿ ಬರುವ ಪೂರ್ವ ಪದ ಮತ್ತು ಉತ್ತರ ಪದ. ವ್ಯಾಕರಣ ಸೂತ್ರಗಳಲ್ಲೇ ಮಗ್ನರಾಗಿ ಗೋವಿಂದನ ಆರಾಧನೆಯನ್ನು ಮಾಡದವರು ಮೂರ್ಖರು, ಅಂಥವರನ್ನು ಎಂದೂ ಉದ್ಧಾರ ಮಾಡಲಾಗುವುದಿಲ್ಲ ಎಂದು ಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ಎಚ್ಚರಿಕೆ ಕೊಡುತ್ತಾರೆ. ಶ್ರೀಪಾದ ಶಂಕರಾಚಾರ್ಯರು ಹೀಗೆ ಉಪದೇಶಿಸಿದ್ದರೂ ಮೂರ್ಖರಾದ ಮಾಯಾವಾದಿ ಸನ್ಯಾಸಿಗಳು ಕಟ್ಟುನಿಟ್ಟಾದ ಸಂಸ್ಕೃತ ವ್ಯಾಕರಣವನ್ನು ಆಧರಿಸಿ ಸದಾ ಪದಗಳ ಚಮತ್ಕಾರದಲ್ಲಿ ಮಗ್ನರಾಗಿರುತ್ತಾರೆ. ತೀರ್ಥ, ಆಶ್ರಮ ಮತ್ತು ಸರಸ್ವತಿ ಮುಂತಾದ ಉನ್ನತ ಸನ್ಯಾಸ ಬಿರುದುಗಳನ್ನು ಹೊಂದಿದ್ದರೆ ಮಾಯಾವಾದಿ ಸನ್ಯಾಸಿಗಳು ಬಹಳ ಉಬ್ಬಿದವರಾಗಿರುತ್ತಾರೆ. ಮಾಯಾವಾದಿಗಳಲ್ಲಿ ಕೂಡ ಇತರ ಸಂಪ್ರದಾಯಗಳಿಗೆ ಸೇರಿದವರಿಗೆ ವನ, ಅರಣ್ಯ ಅಥವಾ ಭಾರತೀಯ ಮುಂತಾದ ಬಿರುದುಗಳನ್ನು ಹೊಂದಿದವರು ಕೆಳಮಟ್ಟದ ಸನ್ಯಾಸಿಗಳು ಎಂದು ಪರಿಗಣಿತರಾಗಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಾರತೀಯ ಸಂಪ್ರದಾಯದಿಂದ ಸನ್ಯಾಸವನ್ನು ಸ್ವೀಕರಿಸಿದವರು. ಆದ್ದರಿಂದ ಪ್ರಕಾಶಾನಂದ ಸರಸ್ವತಿ ಅವರಿಗಿಂತ ತಾವು ಕೆಳವರ್ಗದ ಸನ್ಯಾಸಿಗಳೆಂದು ತಮ್ಮಷ್ಟಕ್ಕೆ ಪರಿಗಣಿಸಿಕೊಂಡರು. ವೈಷ್ಣವ ಸನ್ಯಾಸಿಗಳಿಗಿಂತ ವಿಶಿಷ್ಟವಾಗಿರಲು ಮಾಯಾವಾದಿ ಸಂಪ್ರದಾಯದ ಸನ್ಯಾಸಿಗಳು ತಾವು ಸದಾ ಅತ್ಯುನ್ನತವಾದ ಆಧ್ಯಾತ್ಮಿಕ ನೆಲೆಯಲ್ಲಿ ಇದ್ದಾರೆಂದು ತಮ್ಮಷ್ಟಕ್ಕೆ ಯೋಚಿಸುತ್ತಾರೆ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ವಿನೀತರಾಗಿಯೂ ದೀನರಾಗಿಯೂ ಆಗುವುದು ಹೇಗೆಂದು ಬೋಧಿಸುವುದಕ್ಕಾಗಿ ಸನ್ಯಾಸಿಗಳ ಕೆಳಹಂತ ಸಂಪ್ರದಾಯಕ್ಕೆ ಸೇರಿದವರೆಂಬಂತಹ ಸ್ಥಿತಿಯನ್ನು ಅಂಗೀಕರಿಸಿದರು. ಹೀಗೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿದವನೇ ಸನ್ಯಾಸಿ ಎಂದು ಸ್ಪಷ್ಟವಾಗಿ ತೋರಿಸಿಕೊಡುವುದೇ ಅವರ ಇಚ್ಛೆಯಾಗಿತ್ತು. ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿದವರು ಅಂತಹ ಜ್ಞಾನದ ಕೊರತೆ ಇರುವವರಿಗಿಂತ ಉತ್ತಮ ಸ್ಥಾನವನ್ನು ಅಂಗೀಕರಿಸಿದ್ದಾರೆ ಎನ್ನುವುದು ಅಂಗೀಕೃತವಾಗಬೇಕು. ಮಾಯಾವಾದಿ ಸಂಪ್ರದಾಯದ ಸನ್ಯಾಸಿಗಳು ವೇದಾಂತವು ತಮ್ಮ ಸ್ವತ್ತೇನೋ ಎಂಬಂತೆ ಸಾಮಾನ್ಯವಾಗಿ ವೇದಾಂತಿಗಳು ಎಂದು ಹೆಸರಾಗಿದ್ದಾರೆ.
ಆದರೆ ದಿಟದಲ್ಲಿ ವೇದಾಂತಿ ಎನ್ನುವ ಶಬ್ದವು ಕೃಷ್ಣನನ್ನು ಪರಿಪೂರ್ಣವಾಗಿ ತಿಳಿದವನಿಗೆ ಅನ್ವಯಿಸುತ್ತದೆ. ಭಗವದ್ಗೀತೆಯಲ್ಲಿ 15.15 ಖಚಿತಪಡಿಸಿರುವಂತೆ ವೇದೇಶ್ಚ ಸರ್ವೇರ್ ಅಹಂ ಏವ ವೇದಃ, ಎಲ್ಲ ವೇದಗಳಿಂದ ತಿಳಿಯಬೇಕಾದದ್ದು ಕೃಷ್ಣನನ್ನೇ. ಆದ್ದರಿಂದ ಅವರ ಬಿರುದು ವೇದಾಂತಿ ಅಥವಾ ವೇದಾಂತ, ತತ್ವಶಾಸ್ತ್ರವನ್ನು ತಿಳಿದವನು ಎಂಬುದು ಕೇವಲ ತೋರಿಕೆಯಷ್ಟೇ. ಮಾಯಾವಾದಿ ಸನ್ಯಾಸಿಗಳು ಸದಾ ತಮ್ಮನ್ನು ನಿಜವಾದ ಸನ್ಯಾಸಿಗಳೆಂದು ಭಾವಿಸುತ್ತಾರಲ್ಲದೆ ವೈಷ್ಣವ ಸಂಪ್ರದಾಯದ ಸನ್ಯಾಸಿಗಳನ್ನು ಬ್ರಹ್ಮಚಾರಿಗಳೆಂದು ಪರಿಗಣಿಸುತ್ತಾರೆ. ಸನ್ಯಾಸಿಯನ್ನು ಗುರುವೆಂದು ಸ್ವೀಕರಿಸಿ ಅವರ ಸೇವೆಯಲ್ಲಿ ಮಗ್ನನಾಗಿರಬೇಕಾದವನು ಬ್ರಹ್ಮಚಾರಿ. ಆದ್ದರಿಂದ ಮಾಯಾವಾದಿ ಸನ್ಯಾಸಿಗಳು ತಾವು ಗುರುಗಳಷ್ಟೇ ಅಲ್ಲ, ಸಮಸ್ತ ಜಗತ್ತಿಗೆ ಗುರುಗಳು ಅಥವಾ ಜಗದ್ಗುರುಗಳು ಎಂದು ತಮ್ಮಷ್ಟಕ್ಕೆ ಘೋಷಿಸಿಕೊಳ್ಳುತ್ತಾರೆ. ಸಮಸ್ತ ಜಗತ್ತನ್ನು ತಾವು ನೋಡಲಾಗದಿದ್ದರೂ ಕೆಲವು ಸಲ ಅವರು ವೈಭವೋಪೇತವಾಗಿ ಉಡುಪು ಧರಿಸಿ ಆನೆಗಳ ಮೇಲೆ ಮೆರವಣಿಗೆ ಹೊರಡುತ್ತಾರೆ. ಹೀಗೆ ಅವರು ತಮ್ಮನ್ನು ಜಗದ್ಗುರು ಎಂದು ಒಪ್ಪಿಕೊಂಡು ಸದಾ ಗರ್ವದಲ್ಲಿ ಇರುತ್ತಾರೆ. ಆದರೆ ಯಾರು ತಮ್ಮ ನಾಲಿಗೆ, ಮನಸ್ಸು, ಮಾತು, ಹೊಟ್ಟೆ, ಜನನೇಂದ್ರಿಯ ಮತ್ತು ಕೋಪವನ್ನು ನಿಯಂತ್ರಣ ಮಾಡಿಕೊಂಡಿರುತ್ತಾರೋ ಅವರಿಗೆ ಜಗದ್ಗುರು ಎಂಬ ಮಾತು ಯೋಗ್ಯವಾಗಿರುತ್ತದೆ ಎಂದು ಶ್ರೀಲರೂಪ ಗೋಸ್ವಾಮಿಯವರು ವಿವರಿಸಿದ್ದಾರೆ. ಪೃಥ್ವಿಂ ಸಾ ಶಿಷ್ಯಾತ್. ಅಂತಹ ಜಗದ್ಗುರು ಸಮಸ್ತ ಜಗತ್ತಿನಾದ್ಯಂತ ಶಿಷ್ಯರನ್ನು ಸ್ವೀಕರಿಸಲು ಸಂಪೂರ್ಣವಾಗಿ ಅರ್ಹರಾಗಿರುತ್ತಾರೆ. ಇಂತಹ ಅರ್ಹತೆಯನ್ನು ಪಡೆದಿಲ್ಲದ ಮಾಯಾವಾದಿ ಸನ್ಯಾಸಿಗಳು ಪ್ರಭುವಿನ ಸೇವೆಯಲ್ಲಿ ವಿನಮ್ರವಾಗಿ ತೊಡಗಿಕೊಂಡಿರುವ ವೈಷ್ಣವ ಸನ್ಯಾಸಿಗಳಿಗೆ ಕೆಲವು ಸಲ ಕಿರುಕುಳ ಕೊಟ್ಟು ಅಪಮಾನ ಮಾಡುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶ್ಲೋಕ 64. ಪ್ರಭುಗಳು ಇಲ್ಲಿ ಉತ್ತರ ಕೊಡ್ತಾರೆ. ನಾನು ಕೆಲವರ್ಗದ ಸನ್ಯಾಸಗಳ ಗುಂಪಿಗೆ ಸೇರಿದವನು, ಆದ್ದರಿಂದ ನನಗೆ ನಿಮ್ಮೊಡನೆ ಕುಳಿತುಕೊಳ್ಳುವಂತಹ ಅರ್ಹತೆಯೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಭಾವಾರ್ಥದಲ್ಲಿ ತಮ್ಮ ಸಂಸ್ಕೃತ ಜ್ಞಾನದಿಂದ ಹಾಗೂ ತಾವು ಸಂಕರ ಸಂಪ್ರದಾಯಕ್ಕೆ ಸೇರಿದವನು ಎಂಬ ಕಾರಣದಿಂದ ಮಾಯಾವಾದಿ ಸನ್ಯಾಸಿಗಳು ಸದಾ ಬಹಳ ಉಬ್ಬಿದವರಾಗಿ ಇರ್ತಿದ್ರು. ವ್ಯಕ್ತಿ ಬ್ರಾಹ್ಮಣನಾಗಿರಬೇಕು, ಸಂಸ್ಕೃತದಲ್ಲಿ ಅದರಲ್ಲೂ ವಿಶೇಷವಾಗಿ ವ್ಯಾಕರಣದಲ್ಲಿ ಮಹಾವಿದ್ವಾಂಸರಾಗಿರಬೇಕು. ಹಾಗಿಲ್ಲದಿದ್ದರೆ ಸನ್ಯಾಸವನ್ನು ಅವರು ಸ್ವೀಕರಿಸಲಿಕ್ಕೆ ಆಗುವುದಿಲ್ಲ ಅಥವಾ ಬೋಧಕನಾಗಲಿಕ್ಕೆ ಕೂಡ ಸಾಧ್ಯ ಇಲ್ಲ ಎನ್ನುವುದು ಸದಾ ಅವರ ಗ್ರಹಿಕೆ ಆಗಿತ್ತು. ಮಾಯಾವಾದಿ ಸನ್ಯಾಸಿಗಳು ಸದಾ ತಮ್ಮ ಪದ ಚಮತ್ಕಾರದಿಂದ ಹಾಗೂ ವ್ಯಾಕರಣ ಸಂಯೋಜನೆಯಿಂದ ಎಲ್ಲ ಶಾಸ್ತ್ರಗಳನ್ನು ತಪ್ಪಾಗಿ ಅರ್ಥೈಸುತ್ತಿದ್ದರು. ಆದರೆ ಶ್ರೀಪಾದ ಶಂಕರಾಚಾರ್ಯರೇ ಪ್ರಾಪ್ತಿ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕ್ಕಾಯಿ ಕರುಣೆ ಡುಕ್ರಾಂಚೆ ಕರುಣೆ ಎಂಬ ಪದ ಚಮತ್ಕಾರವನ್ನು ಖಂಡಿಸಿದರು. ಡುಕ್ರಾಜೆ ಅಂದರೆ ಸಂಸ್ಕೃತ ವ್ಯಾಕರಣದಲ್ಲಿ ಬರುವಂತಹ ಪೂರ್ವ ಪದ ಅಥವಾ ಉತ್ತರ ಪದ. ವ್ಯಾಕರಣ ಸೂತ್ರಗಳಲ್ಲಿ ಮಗ್ನರಾಗಿ ಗೋವಿಂದನ ಆರಾಧನೆಯನ್ನು ಮಾಡದವರು ಅವರು ಮೂರ್ಖರು. ಅಂಥವರನ್ನು ಎಂದು ಕೂಡ ಉದ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಶಂಕರಾಚಾರ್ಯರು ಹೇಳಿದರು. ತಮ್ಮ ಶಿಷ್ಯರಿಗೆ ಅವರು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಶ್ರೀಪಾದ ಶಂಕರಾಚಾರ್ಯರು ಹೀಗೆ ಉಪದೇಶಿಸಿದ್ರು ಕೂಡ ಮೂರ್ಖರಾದ ಮಾಯಾವಾದಿ ಸನ್ಯಾಸಿಗಳು ಕಟ್ಟುನಿಟ್ಟಾದ ಸಂಸ್ಕೃತ ವ್ಯಾಕರಣಗಳನ್ನು ಆಧರಿಸಿ ಸದಾ ಪದಗಳ ಚಮತ್ಕಾರದಲ್ಲಿ ಅವರು ಮಗ್ನರಾಗಿಯೇ ಇರ್ತಾರೆ. ತೀರ್ಥ, ಆಶ್ರಮ ಮತ್ತು ಸರಸ್ವತಿ ಮುಂತಾದ ಉನ್ನತ ಸನ್ಯಾಸ ಬಿರುದುಗಳನ್ನು ಹೊಂದಿದ್ರೆ ಮಾಯಾವಾದಿ ಸನ್ಯಾಸಿಗಳು ಬಹಳ ಉಬ್ಬಿದವರು ಆಗಿರ್ತಾರೆ. ತೀರ್ಥ, ಆಶ್ರಮ, ಸರಸ್ವತಿ ಈ ಉನ್ನತ ಸನ್ಯಾಸ ಬಿರುದುಗಳು. ಮಾಯಾವಾದಿಗಳಲ್ಲಿ ಕೂಡ ಇತರ ಸಂಪ್ರದಾಯಗಳಿಗೆ ಸೇರಿದವರಾಗಿ ವನ, ಅರಣ್ಯ ಅಥವಾ ಭಾರತಿ ಮುಂತಾದ ಬಿರುದುಗಳನ್ನು ಹೊಂದಿದವರು ಕೆಳಮಟ್ಟದ ಸನ್ಯಾಸಿಗಳು ಎಂದು ಪರಿಗಣಿತರಾಗಿರುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಾರತೀ ಸಂಪ್ರದಾಯದ ಇಂದ ಸನ್ಯಾಸವನ್ನು ಸ್ವೀಕರಿಸಿದವರು. ಆದ್ದರಿಂದ ಪ್ರಕಾಶಾನಂದ ಸರಸ್ವತಿ ಅವರಿಗಿಂತ ತಾವು ಕೆಲವರ್ಗದ ಸನ್ಯಾಸಿಗಳೆಂದು ತಮ್ಮಷ್ಟಕ್ಕೆ ತಾವು ಪರಿಗಣಿಸಿಕೊಂಡ್ರು. ವೈಷ್ಣವ ಸನ್ಯಾಸಿಗಳಿಗಿಂತ ವಿಶಿಷ್ಟವಾಗಿರಲು ಮಾಯಾವಾದಿ ಸಂಪ್ರದಾಯದ ಸನ್ಯಾಸಿಗಳು ತಾವು ಸದಾ ಅತ್ಯುನ್ನತವಾದ ಆಧ್ಯಾತ್ಮಿಕ ನೆಲೆಯಲ್ಲಿ ಇದ್ದಾರೆಂದು ತಮ್ಮಷ್ಟಕ್ಕೆ ತಾವೇ ಯೋಚಿಸುತ್ತಾರೆ. ಆದರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರಿಗೆ ವಿನೀತರಾಗಿಯೂ ದೀನರಾಗಿಯೂ ಆಗುವುದು ಹೇಗೆ ಎಂದು ಬೋಧಿಸುವುದಕ್ಕಾಗಿ ಸನ್ಯಾಸಿಗಳ ಕೆಳ ಹಂತದ ಸಂಪ್ರದಾಯಕ್ಕೆ ಸೇರಿದವರೆಂಬಂತಹ ಸ್ಥಿತಿಯನ್ನು ಅವರು ಅಂಗೀಕರಿಸಿದರು.
ಹೀಗೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿದವನೇ ಸನ್ಯಾಸಿ ಎಂದು ಸ್ಪಷ್ಟವಾಗಿ ತೋರಿಸಿಕೊಡುವುದೇ ಚೈತನ್ಯ ಮಹಾಪ್ರಭುಗಳ ಇಚ್ಛೆಯಾಗಿತ್ತು. ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿದವರು ಅಂತಹ ಜ್ಞಾನದ ಕೊರತೆ ಇರುವವರಿಗಿಂತ ಉತ್ತಮ ಸ್ಥಾನವನ್ನು ಅಲಂಕರಿಸಿದ್ದಾರೆ ಎನ್ನುವುದು ಇಲ್ಲಿ ಅಂಗೀಕೃತವಾಗಬೇಕು. ಮಾಯಾವಾದಿ ಸಂಪ್ರದಾಯದ ಸನ್ಯಾಸಿಗಳು ಅವರು ವೇದಾಂತ ತಮ್ಮ ಸ್ವತ್ತಿ ಅಂತೇಳಿ ಸಾಮಾನ್ಯವಾಗಿ ವೇದಾಂತಿಗಳು ಅಂತ ಹೇಳಿ ಅವರ ಹೆಸರಾಗಿದ್ದಾರೆ. ನಿಜದಲ್ಲಿ ವೇದಾಂತಿ ಎನ್ನುವ ಶಬ್ದ ಅದು ಕೃಷ್ಣನನ್ನು ಪರಿಪೂರ್ಣವಾಗಿ ತಿಳಿದವನಿಗೆ ಮಾತ್ರ ಅನ್ವಯಿಸುತ್ತದೆ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ 15ನೇ ಶ್ಲೋಕ, ವೇದಶ್ಚ ಸರ್ವೈರ್ ಅಹಂ ಏವ ವೇದ, ಎಲ್ಲ ವೇದಗಳಿಂದ ತಿಳಿಯಬೇಕಾದದ್ದು ನಾವು ಕೃಷ್ಣನನ್ನೇ. ಆದ್ದರಿಂದ ಅವರ ಬಿರುದು ವೇದಾಂತಿ ಅಥವಾ ವೇದಾಂತ ತತ್ವಶಾಸ್ತ್ರವನ್ನು ತಿಳಿದವನು ಎಂಬುದು ಕೇವಲ ತೋರಿಕೆಯಷ್ಟೇ. ಮಾಯಾವಾದಿ ಸನ್ಯಾಸಿಗಳು ಸದಾ ತಮ್ಮನ್ನು ನಿಜವಾದ ಸನ್ಯಾಸಿಗಳೆಂದು ಭಾವಿಸುತ್ತಾರೆ, ಅಲ್ಲದೆ ವೈಷ್ಣವ ಸಂಪ್ರದಾಯದ ಸನ್ಯಾಸಿಗಳನ್ನು ಬ್ರಹ್ಮಚಾರಿಗಳು ಅಂತೇಳಿ ಪರಿಗಣಿಸ್ತಾರೆ. ಸನ್ಯಾಸಿಯನ್ನು ಗುರುವೆಂದು ಸ್ವೀಕರಿಸಿ ಅವರ ಸೇವೆಯಲ್ಲಿ ಮಗ್ನನಾಗಿರಬೇಕಾದವನು ಬ್ರಹ್ಮಚಾರಿ. ಆದ್ದರಿಂದ ಮಾಯಾವಾದಿ ಸನ್ಯಾಸಿಗಳು ತಾವು ಗುರುಗಳಷ್ಟೇ ಅಲ್ಲ, ಸಮಸ್ತ ಜಗತ್ತಿಗೆ ಗುರುಗಳು ಅಥವಾ ಜಗದ್ಗುರುಗಳು ಎಂದು ತಮ್ಮಷ್ಟಕ್ಕೆ ತಾವು ಘೋಷಿಸಿಕೊಳ್ತಾರೆ. ಸಮಸ್ತ ಜಗತ್ತನ್ನು ತಾವು ನೋಡಲಿಕ್ಕೆ ಆಗದಿದ್ರೂ ಕೂಡ ಕೆಲವು ಸಲ ಅವರು ವೈಭವೋಪೇತವಾಗಿ ಉಡುಪನ್ನು ಧರಿಸಿ ಆನೆಗಳ ಮೇಲೆ ಮೆರವಣಿಗೆ ಹೋಗುವುದು, ಹೀಗೆ ಅವರು ತಮ್ಮನ್ನು ಜಗದ್ಗುರು ಎಂದು ಒಪ್ಪಿಕೊಂಡು ಸದಾ ಗರ್ವದಲ್ಲಿ ಇರ್ತಾರೆ. ಆದರೆ ಯಾರು ತಮ್ಮ ನಾಲಿಗೆ, ಮನಸ್ಸು, ಮಾತು, ಹೊಟ್ಟೆ, ಜನನೇಂದ್ರಿಯ ಮತ್ತು ಕೋಪವನ್ನು ನಿಯಂತ್ರಣ ಮಾಡಿಕೊಂಡಿರ್ತಾರೋ ಅವರಿಗೆ ಜಗದ್ಗುರು ಎಂಬ ಮಾತು ಯೋಗ್ಯವಾಗಿ ಇರುತ್ತದೆ ಎಂದು ಇಲ್ಲಿ ಶ್ರೀಲರೂಪ ಗೋಸ್ವಾಮಿಯವರು ಕೂಡ ವಿವರಿಸಿದ್ದಾರೆ. ಪ್ರತ್ವಿಂಸ ಶಿಷ್ಯತ್, ಅಂತಹ ಜಗದ್ಗುರು ಸಮಸ್ತ ಜಗತ್ತಿನಾದ್ಯಂತ ಶಿಷ್ಯರನ್ನು ಸ್ವೀಕರಿಸಲಿಕ್ಕೆ ಅವರಿಗೆ ಸಂಪೂರ್ಣವಾಗಿ ಅವರು ಅಂತಹ ಜಗದ್ಗುರುಗಳು ಅರ್ಹರಾಗಿರ್ತಾರೆ. ಇಂತಹ ಅರ್ಹತೆಯನ್ನು ಪಡೆದಿಲ್ಲದ ಮಾಯಾವಾದಿ ಸನ್ಯಾಸಿಗಳು ಪ್ರಭುವಿನ ಸೇವೆಯಲ್ಲಿ ವಿನಮ್ರವಾಗಿ ತೊಡಗಿಕೊಂಡಿರುವ ವೈಷ್ಣವ ಸನ್ಯಾಸಿಗಳಿಗೆ ಕೆಲವು ಸಲ ಕಿರುಕುಳ ಕೊಟ್ಟು ಅಪಮಾನವನ್ನು ಮಾಡುತ್ತಾರೆ. ಹರೇ ಕೃಷ್ಣ. ಎಷ್ಟಾಯ್ತು ಟೈಮ್? 6 ಗಂಟೆ 1 ನಿಮಿಷ. ಓಕೆ, ಇಲ್ಲಿಗೆ ನಿಲ್ಲಿಸೋಣವಾ? ನಾಳೆಗೆ 65 ನಾಳೆಗೆ. ಓಕೆ. ಹರೇ ಕೃಷ್ಣ. ಲಾಸ್ಟಿಗೆ ಆಗುವಾಗ PDF ಬಂತು. ಅದೇ ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನಡೆದಿರುವ ಎಲ್ಲಾ ಭಕ್ತರಿಗೂ ಇದರ ಮಂಗಳಮಯವಾಗ್ಲಿ ಅಂತ ಹೇಳ್ತಾ ಪ್ರಭುಪಾದರ ಹತ್ರ, ಗುರು ಮಹಾರಾಜರ ಹತ್ರ ಹಾಗೂ ಭಗವಂತನ ಹತ್ರ ನಾವು ಭಕ್ತಿಯಲ್ಲಿ ಮುಂದುವರಿಯುವ ಹಾಗೆ ಮಾಡಪ್ಪ ಅಂತ ಹೇಳ್ತಾ ನಾವು ಇಂದಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹಾಕಿ ಮಾತಾಜಿ, ಅಟೆಂಡೆನ್ಸ್ ಹಾಕಿ. ಧನ್ಯವಾದಗಳು. ಹರೇ ಕೃಷ್ಣ. ಹೇಗಿದ್ದೀರಿ ಉಮಾದೇವಿ ಮಾತಾಜಿ? ಆರಾಮಾಗಿದ್ದೀನಿ ಮಾತಾಜಿ. ಶೇಖರ ಹರೇ ಕೃಷ್ಣ. ರೋಹಿಣಿ ಮಾತಾಜಿ ಯಾವಾಗ ಇನ್ನೊಂದು ಕಣ್ಣು ಆಪರೇಷನ್ ಡೇಟ್ ಕೊಟ್ರಾ? ಹರೇ ಕೃಷ್ಣ. ಅವರಿಗೆ ಅಡ್ಮಿಟ್ ಮಾಡಲಿಕ್ಕೆ ಕಾಣುದಿಲ್ಲ, ಕಣ್ಗಳು ಗೊತ್ತಾಗುತ್ತೆ. ಓಕೆ, ಹರೇ ಕೃಷ್ಣ. ಆಯ್ತಾ ಮಾತಾಜಿ, ಎಂಡ್ ಮಾಡ್ಲಾ? 1 ನಿಮಿಷ ಮಾತಾಡಿ. ಹಾ.
ಹರೇ ಕೃಷ್ಣ ಮತ್ತು ಹರೇ ಕೃಷ್ಣ. ದಂಡೋತ್ಪನ್ನ ಮತ್ತು ಧನ್ಯವಾದಗಳು ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ